This program is brought to you by Yamuna Asha City Premium Gated Community. Powered by Amrit Noni Arogyada Bharavase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodaya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. Manasa Water Park Pilikula. McCoy, a promise of happiness. Hoysala, a luxury eco resort, Hassan. Supportive partner, Downstar Studio, Adyar, Mangalore. Dance Warriors. Dance Warriors. Dance Warriors. Dance Warriors. Dance Warriors. Ready, 1, 2, 3, step behind, stylish look, nodi kuliyola dance warriors. Ee tudunada spurtiya mai manadi tumbuta kuliyola dance warriors. Dance warriors. Dance warriors. Okay, thank you so much. And ನಮ್ಮ ಟಿವಿ ತೊಂದು ಪ್ರಪಂಚನ ಮಾತಾಡಲ್ಲ. I mean to say ಮಾತಾ ಅಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕಲ್ನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಮ್ಮ ಚಿಕ್ಕಮ್ಮ ಮಲ್ಲಕ್ಲಿ ಎಲ್ಲಕ್ಲಿ ಎಲ್ಲದಕ್ಲು ಬರೀತಿಲ್ಲದಕ್ಲು ಮಾತಿರಲ್ಲ. ನಮಸ್ತೆ and welcome to your favorite show, that is Namma TV presents Yamuna Asha City Dance Warriors Season 2 powered by Nippon Paints and Amrit Noni. Definitely ಶನಿವಾರ ಬಂದಾಗ ನಾನು ಐತಾರ ಭಯ ಅನ್ನಕ ನಿಖಿಲ ನಮ್ಮ ಟಿವಿ ಬಿಡ್ದು ಓಡಲ ಪಾರ ಸಾಧ್ಯ ನಮ್ಮ ಟಿವಿದ ಎದುರೇ ಕುಲ್ದು ಪೋರು. ಐ ಮೀನ್ ನಿಖಿಲ ಟಿವಿದ ಎದುರು ಪೋರೆ ನೈಟ್ ನಮ್ಮ ಟಿವಿ ಬರೋದು ಪುಣ್ಯ ದಾಕ್ ಬಂದ ಡ್ಯಾನ್ಸ್ ವಾರಿಯರ್ಸ್ ಬಂದ್ಬಿಟ್ಟು ಅಂಚೆ ಒಂದು ಕಾರ್ಯಕ್ರಮ ನಿಖಿಲ್ ತೋಂದು ಪೋರೆ ದಾಕ್ ಬರೋದಿಲ್ಲ ಬಂದ ಎವ್ರಿ ಎಪಿಸೋಡ್ ಬಂದಾಗ ನಂಗೆ ಸೋಷಿಯಲ್ ಮೀಡಿಯಾ ಅದು ಬೋದು ನಾನು ಇಂಚ ಪರ್ಸ್ನಲಿ ಅದು ಸುಮಾರು ಜನ ಪಾತಿರು ಆ ಕಾರ್ಯಕ್ರಮದ ಬಗ್ಗೆ ಎಡಾಪಣು ಅಂಚಾಪಣು ಇಂಚಾಪಣದು. ಸೊ ಕೂಡ ಈ ಡ್ಯಾನ್ಸ್ ವಾರಿಯರ್ಸ್ ಎಪಿಸೋಡ್ ಶುರು ಆಗುಂಡು. ಬಟ್ ಇನ್ನಿತ ಸ್ಪೆಷಾಲಿಟಿ ದಾದ ಅಂತ ಬಂದ ಸೆಮಿ ಫೈನಲ್ಸ್ ಆಡಿಷನ್ ಹಿಡಿದು ಸುಮಾರು ತಂಡಲು ದುಂಬು ಬತ್ತದು ಕೆಲವು ತಂಡಲು ಮಾತ್ರ ಇದ್ದ ಬಾಕಿ ಓರಿದಂಡೆ ಸೆಮಿ ಫೈನಲ್ಸ್ ಇಡು. ಸೊ ಈ ಒಂಜಿ ಎಪಿಸೋಡ್ ಹಿಡಿದು ಗ್ರ್ಯಾಂಡ್ ಸೆಮಿ ಫೈನಲ್ಸ್ ಶುರು ಆಪುಂಡು. ಏರ್ ಮಾತ ವಾ ರೀತಿದ ಪರ್ಫಾರ್ಮೆನ್ಸ್ ಕೊರ್ಪೇರು ಐತ ಆಧಾರಡ್ ಮಾತ್ರ ಏರು ಗ್ರ್ಯಾಂಡ್ ಫಿನಾಲೆಗೆ ಪೋಪೇರು ಬಂದ್ಬಿಡಂಚಿನ ಮಲ್ಲ ಪ್ರಶ್ನೆಗೆ ಉತ್ತರ ತಿಕ್ಕೊಂಡು. ಸೊ ಖಂಡಿತವಾದ್ಲ ಮೂಲ ಕೇವಲ ಡ್ಯಾನ್ಸ್ ಮಾತ್ರ ಹತ್ತು ಮನೋರಂಜನೆ ಮಾತ್ರ ಹತ್ತು ಒಂಜಿ ಮಲ್ಲ ಕಾಂಪಿಟೇಷನ್ಲ ಇನಿ ಉಪ್ಪುಡು. ಆ್ಯಂಡ್ ಸೆಮಿಫೈನಲ್ಸ್ ಅಂತ ಬಂದಾಗ ಎರರ್ ಅಂತ ಬಂದ್ಬಿಡಂಚಿನ ಎರರ್ ಅದನ್ನ ಮಿಸ್ಟೇಕ್ಸ್ ಅಂತ ಬಂದ್ಬಿಡಂಚಿನ ದ್ಯಾಟ್ ಶುಡ್ ಬಿ ವೆರಿ 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 ಲೆಸ್. ಯಾಕೆ ಮಾಡ ಒಂಚೂರು ಅಂಚಿಂಚ ಅನ್ಲ ಅಕಲ್ ದುಂಪೋಪು ನಂಚಿನ ಸಾದಿ ಮಸ್ತ್ ಬಂಗ ಆಪುಂಡು. ಸೊ ಒಂದು ಮಾತು ಆವಡ್ದಾಂಡ నేను ಮಾತ ಕರೆಕ್ಟಾದ ಲೆಕ್ಕ ಮಲ್ಪಡ್ದಾಂಡ ಪ್ಲಸ್ ಮೈನಸ್ ಇಂಟು ಬಾಗಿಸು ಮಾತು ಆವಡ್ದಾಂಡ ಈಗ ಜಡ್ಜಸ್ ಬೋರ್ಡು. ಸೊ ಅಕ್ಲೇನು ಲೆಪ್ಪು ನಂಚಿನ ಸಮಯ. ಸೊ ದ್ಯಾಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಮಂಡ ಯಾನಿತ್ತನ ಮನೋರಂಜನೆ ತಿಕ್ಕು ಆ್ಯಂಡ್ ಏರ್ ಎಡ್ಡೆ ಡ್ಯಾನ್ಸ್ ಮಲ್ಪೇರು ಮಾರ್ಕ್ಸ್ ತಿಕ್ಕೊಡ್ದಾಂಡ ಜಡ್ಜಸ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಜಾದ ನಮ್ಮ ಶ್ರುತ ಜರ್ಜನ್ ಲೆಪ್ಪುನಂಚಿನ ಟೈಮ್ ದ್ಯಾಟ್ ಈಸ್ ಬಾರಿ ಖುಷಿ ಆಪುಂಡು. ಮೇರೆ ಇತ್ತೇರ್ನಾಂಡ ಕಾರ್ಯಕ್ರಮ ಒಂಜಿ ಎಂಟರ್ಟೈನಿಂಗ್ ಆದ ಪೋಪುಡು ಪನ್ಪುನಕ್ಕೆ ಒವೇ ರೀತಿದ ಡೌಟ್ ಇಜ್ಜ ದೊಡ್ಡಗೂ ನಮ್ಮ ಟಿವಿದಾರ ಒಂಜಿ ಪರ್ಮನೆಂಟ್ ಸದಸ್ಯ ಅಂತ ಪನಲಿ. ದಟ್ ಈಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಸೂರಜ್ ಸನೆ. ಜೋರಾಗಿ ಒಂದು ಚಪ್ಪಾಳೆ ಅವರನ್ನ ವೇದಿಕೆಗೆ ಬರಮಾಡಿ ಕೇಳ್ತಾ ಇದ್ದೀನಿ. ಆ್ಯಂಡ್ ಎಸ್ಪೆಷಲಿ ಅವ್ರ ಕರೆನೊಂಜಿ ಒಂಜಿ ವಾರದಿಂಚಿ ರೆಗ್ಯುಲರ್ ಜಿಮ್ಮಿಗೆ ಬಂದಿಲ್ಲರು. ಸೊ ದ್ಯಾಟ್ಸ್ ದ ರೀಸನ್ ಅವ್ರ ಹಾಫ್ ಶರ್ಟ್ ಮಾತಾ ಪಾಡ್ದೇರು ಬೈಸ್ತೋ ಜಡ. ಎನಿವೇಸ್ ಸೂರಜ್ ಬಲ್ಲೆ ಆ್ಯಂಡ್ ದಾದ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಈ ಗ್ರ್ಯಾಂಡ್ ಸೆಮಿಫಿನಾಲ್ ಅತಿ ವೆಲ್ಕಮ್ ಅಂತಿನದ ಅದೊಂದು ಅದು ಪುಗರ್ನಿ ಬಣ ಇರ್ನ ಹಾರ್ಡ್ ವರ್ಕ್ ಗೊತ್ತಾವಡಂತಿರೋದು ಮಾತ್ರ ಗೊತ್ತುಂಡು ಇರ್ ಪುಗಾರ್ನೆ ಟೇತು ಸರ್. ಎನಿವೇಸ್ ಪಲ್ಲೆ ಎಂಜ ದಾದ ಎಕ್ಸ್ಪೆಕ್ಟೇಷನ್ ದಿವೊಂದಿಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಲ್ಲ. ಫಸ್ಟ್ ಏನು ಪಂಡ್ರೆ ಇಷ್ಟಪಡಪ್ಪೆ ಒಂಜಿ ಗ್ರೇಟ್ ಸಕ್ಸಸ್ ಡ್ಯಾನ್ಸ್ ವಾರಿಯರ್ಸ್ 2 ಮಾತ ಕಡೆ ಒಂಜಿ ಎಡ್ಡೆ ರಿವ್ಯೂ ಬೈತನ್ ಆ್ಯಂಡ್ ಯೂಟ್ಯೂಬ್ ತೂಯಡಲ್ಲ ಲಾಟ್ ಆಫ್ ಕಮೆಂಟ್ಸ್ ಹಿಂಗೆ ಮಸ್ತ್ ಹ್ಯಾಪಿ ದ್ಯಾಟ್ ಐ ಆಮ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ದಿಸ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂದು ಪಂಡ್ರೆ ಭಾರಿ ಖುಷಿ ಆಪುಂಡು. ಆ್ಯಂಡ್ ಸೆಮಿಫಿನಾಲೆ ಅಂದ ಡೆಫಿನೆಟ್ಲಿ ಒಂಜಿ ಈತ್ ಟೀಮ್ಲು ಈತ್ ವಾರಿಯರ್ ಮಂತ್ದು ಒಂಜಿ ಸೆಮಿಫಿನಾಲೆ ಮುಟ ಬೈದೇರು. ಆ್ಯಂಡ್ ಡೆಫಿನೆಟ್ಲಿ ಇನ್ಯಾಕ್ಲೆ ಕೊರ್ತಿನ ಒಂದು ಸೆಮಿಫಿನಾಲೆ ಒಂಜಿ ಚಾಲೆಂಜ್ ರೌಂಡ್ ದಕ್ಕನೆ ಪಂಡ ಈತ್ನೆಟ ಎಂಚಿನ ಫಾರ್ಮ್ಸ್ ಅಕಲ್ ತೊಸ್ಪದೇರು ಆ ಫಾರ್ಮ್ಸ್ ಹತ್ತಂದೆ ನ್ಯೂ ಫಾರ್ಮ್ನ
ಇನಿ ಪ್ರೆಸೆಂಟ್ ಮನ್ಪುಟ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ದಾಪಂಡ ಏಪಲ ಒಂಜಿ ಗೊಬ್ಬನ ಜಾಗ ಬಿಡ್ದು ನ್ಯೂ ಪ್ಲೇಸ್ ಪೋನಾಗ ಒಂದು ಚಾಲೆಂಜ್ ಆದುಪ್ಪು. ಸೊ ಈತ್ನೆಡ ಮಂದ ಫಾರ್ಮ್ಸ್ ಹತ್ತಂದ್ರೆ ನ್ಯೂ ಫಾರ್ಮ್ ಮನ್ಪು. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಗ್ರೇಟೆಸ್ಟ್ ಪರ್ಫಾರ್ಮೆನ್ಸಸ್ ಆಸ್ ಯೂಶುವಲ್. ಓಕೆ, ಸೊ ಇರ್ನ ಬತ್ತಳಿಕೆಡ್ ಬಾಣ ಮಾತ ರೆಡಿ ಇದ್ದಿಲ್ಲ ಇರಗೆ ಪಾಯಿಂಟ್ ಕೊರ್ಕೊಂಡು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ದ ಸೇಮ್. ಅಂಡ್ ಇರ್ನ ಹಾಟ್ ಸೀಟ್ ರೆಡಿ ಆದನು. ಥ್ಯಾಂಕ್ ಯು ಸೋ ಮಚ್. ಅಂಚನೆ ನಮ್ಮ ಕುಳಂಜಿ ಜರ್ಜ್ ಅವ್ರನ್ನ ಬಗ್ಗೆ ಪನ್ಪುಣ್ಣ ಅವ್ರನ್ನ ಕುಜಲ್ಡೆ ಆರ್ ಏರನ್ ಗೊತ್ತಾಪಣ, ಅವ್ರನ್ನ ಕುಜಲ್ದ ಡಿಸೈನ್ಡ್ ಆರ್ ದಾದನ್ ಗೊತ್ತಾಪಣ. ಅಂಡ್ ಡ್ಯಾನ್ಸ್ ವಾರಿಯರ್ಸ್ಗೆ ಬಾರಿ ಒಂಜಿ ಪೆರ್ಮೆಂದ ಪನದ ಹಾಕ್ಬಂಡ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಪನ್ಪುನ ಅಂಚನ ಒಂಜಿ ಮಾಮಲ್ಲ ವೇದಿಕೆ ಹಿಡ್ದು ಪುದರ್ ಮಲ್ತಿನ ಅಂಚನ ಐತೆ ದೇಶ ವಿದೇಶಡ್ ಆರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರ್ದು ಅವ್ರನ್ನ ಒಂಜಿ ಚಾಪುನು ಮೂಡಿಸಾಯನ ಅಂಚಿನ ಒಂಜಿ ಡ್ಯಾನ್ಸರ್ ಅಂತ ಬರೋಲ್ಲ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕಿಶೋರ್ ಅಮನ್ ಶೆರೆ. ವೆಲ್ಕಮ್ ಟು ದ ಶೋ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ಇರ್ ಬಂದಾಗನೇ ಒಂಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸೇ ಬತ್ತಿಲ್ಲ ಕಾಪುನು. ಆ್ಯಂಡ್ ಕಿಶೋರ್ ಸರ್ ಪಲ್ಲೆ ದಾದ ಟಫ್ ಆವು ಈ ಒಂಜಿ ಗ್ರ್ಯಾಂಡ್ ಸೆಮಿಫಿನಾಲ್. ಫಸ್ಟ್ ಆಫ್ ಆಲ್ ಪೂರಾ ಸೆಮಿಫಿನಾಲಿಸ್ಟ್ ಕಂಟೆಸ್ಟೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್. ಈತ್ ಫಸ್ಟ್ ಎಪಿಸೋಡ್ ಇತ್ತ ಮೊಟ್ಟಲ್ಲ ಒಂಜಿ ವೆರೈಟಿ ಎಂಕುಲು ತೊಗೊಂಡು ಬರೋದಿಲ್ಲ. ಬಟ್ ಆ್ಯಂಡ್ ಮುಲ್ಪ ಇತ್ತು ಈ ಸೆಮಿಫಿನಾಲಿಡ್ ಅಕ್ಲೆಗೆ ಒಂಜೊಂದು ಸ್ಟೈಲ್ ಕೊಡ್ತಾರೆ. ಸೊ ಆ ಸ್ಟೈಲನ್ನು ಮುಕ್ಕಲು ಎಂಚ ಎಕ್ಸಾಜರೇಟ್ ಮಲ್ಪೇರು ಬಂದು ಒಂಜಿ ಕಾಂಪಿಟೇಟ್ ಆದುಕೊಂಡು. ಸೊ ಎಕ್ಸ್ಪೆಕ್ಟ್ ಮಾಡ್ತಂದಲ್ಲ ಈ ಒಂಜಿ ರೌಂಡ್ ಯಾನ್ ಈತ್ ಸಮಯ ಕೊಡ್ತೇವೆ ಅಕ್ಲೆ ಪೂರ ಕಂಟೆಸ್ಟೆಂಟ್ಸ್ ನಕ್ಲೆ. ಸೊ ಐ ಹೋಪ್ ಅಕ್ಕಲ್ನ ಬೆಸ್ಟ್ ಕೊರ್ಪೇರು ಬಂದು ಫಾಡ್ಕೆ ಪರ್ಫಾರ್ಮೆನ್ಸ್ ಕೊರ್ಪೇರು ಬಂದು. ಸೊ ಆಲ್ ದ ಬೆಸ್ಟ್ ಗೈಸ್ ಪೂರೆ ರೆಗ್ಲಾ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇರೆಗ್ಲ ಆಲ್ ದ ಬೆಸ್ಟ್ ದಾಗ್ಮಂಡ ಮಲ್ಲ ಒಂಜಿ ಜವಾಬ್ದಾರಿ ಮಾರ್ಕ್ಸ್ ಕೊರ್ಪುನ ಅಂಚಿ ನಾವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇರ್ನ ಸೀಟ್ ಈಸ್ ಆಬ್ಸಲ್ಯೂಟ್ಲಿ ರೆಡಿ. ಥ್ಯಾಂಕ್ ಯು. ಸಂಜನೆ ನಮ್ಮ ಆಖೇರಿದ ಜಡ್ಜ್ ಆರೆಲ್ಲ ಲೆಪ್ಪುನಂಚಿನ ಸಮಯ ಸುಮಾರು ಜನ ಪನ್ಪೇರು ಎಂಕ್ಲಿ ಅರಂತನ ಬಾರಿ ಖುಷಿ ಆಪುನು ಒಂದು. ದ್ಯಾಟ್ ಇಸ್ ನಾನ್ ಅದ ನಮ್ಮ ಲೇಡಿ ಜಡ್ಜ್. ಆ್ಯಂಡ್ ಆರೇ ಬಂತೀನಿ ನಾನು ಲಾಸ್ಟ್ಗೆ ಲೆಪ್ಪುಡು ಮಾತಾಡೋ ಇಂಟ್ರಡಕ್ಷನ್ ಕೊರಿಬೇಕ ಬಾರಿ ಗ್ರ್ಯಾಂಡ್ ಇಂಟ್ರಡಕ್ಷನ್ ಹೆಂಗೆ ಕೊರೋಡು ಒಂದು. ಸೊ ದ್ಯಾಟ್ ಇಸ್ ನಾನ್ ಅದ ನಮ್ಮ ಟಿವಿ ಆ್ಯಂಕರಿಂಗ್ ಮಲ್ತೊಂದಿದ್ದರು ಇತ್ತೆ ಜಡ್ಜ್ ಆದುಲ್ಲೇರು. ಆ್ಯಂಡ್ ಐದೊಟ್ಟಿಗೂ ಸೀರಿಯಲ್ಸ್ ಮಲ್ತೊಂದಿಲ್ಲೇರು, ಸಿನಿಮಾಸ್ ಮಲ್ತೊಂದಿಲ್ಲೇರು, ಬಾರಿ ಮಲ್ಲ ಮಟ್ಟಿಟ್ಟು ಪುದರ್ ಮಲ್ತಿನ ಅಂಚಿನ ಮಲ್ತೊಂದು ಉಪ್ಪುನ ಅಂಚಿನ ಮಲ್ತರ ಉಪ್ಪುನ ಅಂಚಿನ. ದ್ಯಾಟ್ ಇಸ್ ನಾನ್ ಅದ ಅನ್ವಿತಾ ಸಾಗರದ ಹುಡುಗಿ, ಮಂಗಳೂರಿನ ಬೆಡಗಿ ಆ್ಯಂಡ್ ಬೆಂಗಳೂರಿನ ಓಕೆ. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಓಕೆ, ಇಂಟ್ರಡಕ್ಷನ್ ಚೆನ್ನಾಗಿತ್ತಲ್ವಾ? ಸೂಪರ್. ನಿಮಗೆ ಖುಷಿ ಆದರೆ ಎಲ್ರಿಗೂ ಖುಷಿ ಆದಂಗೆ. ನೀವು ನಗ್ನಗ್ತಾ ಇರಬೇಕು ಯಾವತ್ತು. ಆ್ಯಂಡ್ ಎನಿವೇಸ್ ಹೇಳಿ ಸೋ ಸ್ವೀಟ್. ಥ್ಯಾಂಕ್ಸ್. ಇವಾಗ ಹೇಳಿ ಸೆಮಿಫೈನಲ್ಸ್ ನಡೀತಾ ಇದೆ. ಸೊ ಸೀರಿಯಸ್ ಆಗ್ತಾ ಇದೆ ಕಾಂಪಿಟೇಷನ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕಷ್ಟ ಆಗುತ್ತೆ ಮುಂದೆ ಹೋಗೋದಕ್ಕೆ. ಇನ್ನಿರೋ ಅಂಥದ್ದು ಒಂದೇ ಒಂದು ಹೆಜ್ಜೆ ಗ್ರ್ಯಾಂಡ್ ಫಿನಾಲೆಗೆ ಹೋಗೋದಕ್ಕೆ. ಸೊ ಏನು ಕಿವಿ ಮಾತು ಹೇಳ್ತೀರಾ ನೀವು? ಅದೊಂದು ಕರೆಕ್ಟಾಗಿ ಹೇಳಿದ್ರಿ ನೀವು. ಇನ್ನಿರೋದು ಒಂದೇ ಒಂದು ಹೆಜ್ಜೆ. ಸೊ ಈ ಹೆಜ್ಜೆನ ಕರೆಕ್ಟಾಗಿ ಇಟ್ಬಿಟ್ರಿ ಅಂತಂದರೆ ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಸೊ ಇಲ್ಲಿ ಇಡೋವಂಥ ಹೆಜ್ಜೆ ತುಂಬಾ ಕೇರ್ಫುಲ್ಲಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಇಡಬೇಕು. ಒಂಚೂರು ಆಚೆ ಈಚೆ ಆಯಿತು ಅಂತಂದ್ರೂ ಫಿನಾಲೆಗೆ ಹೋಗುವಂಥ ಅವಕಾಶನ ತಪ್ಪದಂಗೆ ಆಗುತ್ತೆ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಡ್ಯಾನ್ಸ್ ವಾರಿಯರ್ಸ್ ಸೂರಜ್ ಸರ್ ಹೇಳ್ದಂಗೆ ಒಂದು ಸಕ್ಸಸ್ಫುಲ್ ಈವೆಂಟ್ ಆಗಿ ಹೋಗ್ತಾ ಇದೆ. ಸೊ ಸೆಮಿಫಿನಾಲೆವರೆಗೂ ಬಂದಿದ್ದೀವಿ ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ನೈಸ್. ಎಲ್ಲ ಕಂಟೆಸ್ಟೆಂಟ್ಸಿಗೂ ಕಂಗ್ರ್ಯಾಟ್ಸ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್ ಮುಂದೆ ಹೋಗ್ತಾ ಇರೋರಿಗೆ. ಐ ಆಮ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟಿಂಗ್ ಅನ್ನೋಕ್ಕಿಂತ ವಿದೌಟ್ ಎಕ್ಸ್ಪೆಕ್ಟೇಷನ್ ಇವತ್ತು ಕೂತ್ಕೊಳ್ತಾ ಇದ್ದೀವಿ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವಾಗಲೂ ಉಲ್ಟನೇ ಟರ್ನ್ ಆಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವತ್ತು ಒಂದು ಸ್ವಲ್ಪ ನಾವೆಲ್ಲರೂ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಸ್ಟ್ರಿಕ್ಟ್ ಆಗಿರುತ್ತೆ ಕಮೆಂಟ್ಸ್ ಕೂಡ ಆ್ಯಂಡ್ ಪಾಯಿಂಟ್ಸ್ ಕೂಡ. ಲೆಟ್ ಸಿ ದ ಬೆಸ್ಟ್ ವಿಲ್ ಕಮ್ ಟು ದ ಫಿನಾಲೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮುಖದಲ್ಲಿರುವಂತಹ ಬೆವರೇ ಹೇಳ್ತಾ ಇದೆ ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಅಂತ. ನಿಮ್ಗೆ ಖುಷಿ ಆಗೋದದೆ. ಎಲ್ಲರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡ್ತಾರೆ, ನೀವು ಶಾರ್ಟ್ ಅಲ್ಲದೆ ಇದ್ರೂ ಸ್ವೀಟಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಹಾಟ್ ಸೀಟ್ ರೆಡಿ ಆಗಿದೆ, ಕ್ಲೀನ್ ಎಲ್ಲ ಮಾಡಿಟ್ಟಿದ್ದಾರೆ ನಿಮಗೆ ಅಂತ ಸ್ಪೆಷಲ್ ಆಗಿ. ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಸೊ ಈ ಒಂದು ಗ್ರ್ಯಾಂಡ್ ಸೆಮಿ ಫಿನಾಲೆ ಏನಿದೆ ಇಲ್ಲಿ ರೌಂಡ್ ತುಂಬಾ ಚಾಲೆಂಜಿಂಗ್. ಯಾಕೆ ಅಂತಂದರೆ ಪ್ರತಿಯೊಂದು ತಂಡಕ್ಕೂ ಒಂದು ಚಾಲೆಂಜ್ ಇದೆ. ಅದೇನು ಅಂತಂದರೆ ಈ ಏನು ರೌಂಡ್ಗಳಿತ್ತು ಇಲ್ಲಿ ತನಕ, ಅದರಲ್ಲಿ ಯಾವ ಫಾರ್ಮನ್ನು ಅವರು ಬಳಸ್ಕೊಂಡಿದ್ದಾರೆ ಅದನ್ನು ಇಲ್ಲಿ ಬಳಸ್ಕೋಬಾರ್ದು. ಅವರು ಇಲ್ಲಿ ತನಕ ಏನನ್ನು ಅವರ ಒಂದು ಕೀ ಪಾಯಿಂಟ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಅದನ್ನು ಯೂಸ್ ಮಾಡೋಂಗಿಲ್ಲ. ಅಂದರೆ ಅವರು ಯಾವ ಫಾರ್ಮನ್ನು ಬಳಸಿದ್ದಾರೆ ಆ ಫಾರ್ಮನ್ನು ಬಿಟ್ಟು
ಬೇರೆ ಫಾರ್ಮಲ್ಲಿ ಇವತ್ತು ಡ್ಯಾನ್ಸ್ ಮಾಡಬೇಕಾಗುತ್ತೆ. ದಟ್ ಇಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಒನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರ ಸ್ಟ್ರೆಂತ್ ಏನು ಅಂತ ಇವತ್ತು ಗೊತ್ತಾಗುತ್ತೆ. ಸೊ ಇವತ್ತು ಮೊದಲ ತಂಡವಾಗಿ ಬರ್ತಾ ಇದ್ದಾರೆ. ಅವರು ಕಾಂಪಿಟೇಷನಲ್ಲಿ ಇಲ್ಲದೆ ಇದ್ರೂ ಕೂಡ ಅವರು ಕಾಂಪಿಟೇಷನ್ ಕೊಡುವಂತಹ ಪರ್ಫಾರ್ಮೆನ್ಸನ್ನು ಯಾವತ್ತೂ ಕೊಡ್ತಾರೆ. ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿನ ಸ್ಪೆಷಲ್ ಡ್ಯಾನ್ಸರ್ಸ್ ಬರ್ತಾ ಇದ್ದಾರೆ. ಸೊ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊಗದ ತುಳುನಾಡು. ಜಿಂಗುಲು ಹೋಗಿ ಬಲ್ಪುನ ಜಾಡ, ಸಾರ ಜನ್ಮಕಲ ಒಂದು ಮೇಜಾಡ. ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ, ಕಡಲ ಮಕ್ಕಳ ಕಥೆ ಇದೆ. ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು. ಸದರಿ ಮಗರಿ ಸನಿರಿ ಸನಿಪ, ಸದರಿ ಮಗರಿ ಸ. ಯಕ್ಷಗಾನ ಕಲೆಯಿದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ, ಕರಾವಳಿಯ ಉಸಿರಲಿ, ಕೋಟಿ ನಮನ ಈ ಮಣ್ಣಿಗೆ. ನಮ್ಮ ತುಳುನಾಡು, ತುಳುನಾಡು, ಎಂತೆಲ್ಲ ತುಳುನಾಡು. ಓಕೆ ಡೆಫಿನೆಟ್ಲಿ ಸ್ಪೆಷಲ್ ಸ್ಕೂಲ್ ಅಂದಮೇಲೆ ಯಾವತ್ತೂ ಸ್ಪೆಷಲ್ ನಿಮ್ಮ ಪರ್ಫಾರ್ಮೆನ್ಸ್, ಆ್ಯಂಡ್ ಇಟ್ ವಾಸ್ ಡೆಫಿನೆಟ್ಲಿ ಸ್ಪೆಷಲ್. ಆ್ಯಂಡ್ ನಿಮಗೆ ಎಷ್ಟು ಸ್ಪೆಷಲ್ ಇತ್ತು ಈ ಪರ್ಫಾರ್ಮೆನ್ಸ್? ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಈ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನಿಮಗೆ? ಟೀಚರ್ಸ್ ಟೀಚರ್ಸ್ ಎಲ್ಲ ಆ್ಯಂಡ್ ಎವ್ರಿ ಒನ್ ಅಲ್ವಾ? ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅವರಂತೂ ತುಂಬ ಖುಷಿಯಲ್ಲಿದ್ದಾರೆ. ಆ್ಯಂಡ್ ಅವರ ಸ್ಪೆಷಲ್ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳುವಂತಹ ಸಮಯ. ಡೆಫಿನೆಟ್ಲಿ ಇಟ್ ವಾಸ್ ನೈಸ್, ಬಟ್ ಸ್ಟಿಲ್ ಇನ್ನಷ್ಟು ಹೊಗಳಿಕೆಯ ಮಾತುಗಳನ್ನು ಕೇಳೋವಂಥದ್ದು ತುಂಬ ಒಳ್ಳೆಯ ವಿಚಾರ. ಆ್ಯಂಡ್ ಐಲ್ ಗೋ ಟು ಅನ್ವಿತಾ ಸಾಗರ್. ಹೌಸ್ ಇಟ್? ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಇದು ನನ್ನ ಫೇವ್ರೆಟ್ ಸಾಂಗ್. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಈ ಸಾಂಗ್ನ ತುಂಬ ಕೇಳ್ತೀನಿ. ಒಂಥರ ಪ್ರೌಡ್ ಫೀಲಿಂಗ್ ಅಂತ ಹೇಳ್ಬೋದು ಈ ಸಾಂಗ್ ಕೇಳಿದಾಗೆಲ್ಲ. ಆ್ಯಂಡ್ ಒಂದು ಒಳ್ಳೆ ಸಾಂಗ್ ಸೆಲೆಕ್ಟ್ ಮಾಡಿಕೊಂಡು
ನೀವು ಸೆಮಿ ಕ್ಲಾಸಿಕಲ್ ಟ್ರೈ ಮಾಡಿದ್ದೀರಾ ಅಂತಂದರೆ ಇನ್ನೊಂದು ಪ್ರೌಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಿಮ್ಮ ಫಾರ್ಮೇಷನ್ಸ್ ಇತ್ತಲ್ಲ ತುಂಬಾ ಕ್ಯೂಟ್ ಆಗಿತ್ತು. ಆ ಕೃಷ್ಣನ್ ಫಾರ್ಮೇಷನ್ ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಮಾಡಿರೋ ಫಾರ್ಮೇಷನ್ ಆಗಿರ್ಬೋದು, ತುಂಬ ಕ್ಯೂಟಾಗಿ ಮಾಡಿದ್ರಿ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಮತ್ತು ಸೂರಜ್ ಸರ್ ಅವಾಗ ಮಾತಾಡ್ಕೊಳ್ತಾ ಇದ್ವಿ, ನೀವು ಆ್ಯಕ್ಚುಲಿ ಕಾಂಪಿಟೇಷನಲ್ಲಿ ಇರಬೇಕಿತ್ತು. ಬಿಕಾಸ್ ಯು ಗೈಸ್ ಆರ್ ಆನ್ ಟಫ್ ಕಾಂಪಿಟೇಟರ್ಸ್ ಫಾರ್ ಅದರ್ಸ್ ಆಲ್ಸೋ. ಸೊ ಯಾರೆಲ್ಲ ನಿಮಗೆ ಹೆಲ್ಪ್ ಮಾಡಿದಾರಲ್ಲ, ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದೆಮ್. ಬಿಕಾಸ್ ಸೆಮಿ ಕ್ಲಾಸಿಕಲ್ನ ನೀವು ಟ್ರೈ ಮಾಡಿದ್ದೀರಾ ಅನ್ನೋದು ಒಂದು ಖುಷಿ ವಿಚಾರ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ಹೋಪಿಂಗ್ ಅ ಬಿಗ್ ಪರ್ಫಾರ್ಮೆನ್ಸ್ ಫ್ರಮ್ ಯು ಗೈಸ್ ಫಾರ್ ಫಿನಾಲೆ ಆಲ್ಸೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಜೋರಾಗಲಿ ಎಲ್ಲ ಥ್ಯಾಂಕ್ ಯು ಅಂತ. ವೆರಿ ಗುಡ್. ಆ್ಯಂಡ್ ಸೂರಜ್ ಸರ್ ಹೇಗಿತ್ತು? ಹಾಯ್ ಎಲ್ರಿಗೂ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಲ್ಲರೂ. ರೆಡ್ ಆ್ಯಂಡ್ ಗೋಲ್ಡ್ ಇದು ತಲೆಗೆಲ್ಲ ಹಾಕಿದೆಲ್ಲ ವೆರಿ ಬ್ಯೂಟಿಫುಲ್. ಯು ಆರ್ ಆಲ್ ಲುಕಿಂಗ್ ಬ್ಯೂಟಿಫುಲ್ ಆ್ಯಂಡ್ ಇನ್ ಬಿಟ್ವೀನ್ ಒನ್ ಗಾಯ್ ಈಸ್ ವೆರಿ ಹ್ಯಾಂಡ್ಸಮ್ ಆಲ್ಸೋ. ಓಕೆ, ಸೊ ಇಷ್ಟ ಆಯಿತಾ ಇದು ಡ್ರೆಸ್ ಮಾಡಿದ್ದು ನಿಮಗೆ ಇವತ್ತು? ಯಾವಾಗಲೂ ಸಿಂಪಲ್ ಡ್ರೆಸ್ಸಲ್ಲಿ ಇರ್ತೀರ, ಇವತ್ತು ತುಂಬ ಪಾಶ್ ಆಗಿ ಡ್ರೆಸ್ ಮಾಡಿದ್ದೀರ. ಹೇಗೆ ಅನಿಸ್ತಿದೆ ನಿಮಗೆ? ಸೂಪರ್. ಎಸ್, ನಿಮ್ಮ ಪರ್ಫಾರ್ಮೆನ್ಸು ಇವತ್ತು ಸೂಪರ್ ಆಗಿತ್ತು. ಓಕೆ, ಒಂದು ಒಳ್ಳೆ ಸಾಂಗ್ನ ಸೆಲೆಕ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಯಾರು ಕಲಿಸಿದ್ದು ಡ್ಯಾನ್ಸ್ ನಿಮಗೆ? ಇದ್ದಾರ ಸಿಸ್ಟರ್ ಸೋನಲ್? ಕರಿತೀರಾ? ಓಕೆ, ಕರೀರಿ ನೋಡೋಣ ಮ್ಯಾಮ್ನ. ಓಕೆ, ನಿಮ್ಮ ಮ್ಯಾಮ್ಗೆ ಒಂದು ದೊಡ್ಡ ಚಪ್ಪಾಳೆ. ಚೆನ್ನಾಗಿ ಜೋರಾಗಿರೋ ಚಪ್ಪಾಳೆ ಕೊಡಬೇಕು ಅವ್ರಿಗೆ. ಎಸ್, ತುಂಬ ಚೆನ್ನಾಗಾಯಿತು. ನಿಮ್ಮ ಪ್ರೆಸೆಂಟೇಷನ್ ನನಗೆ ತುಂಬ ಹಿಡಿಸ್ತು. ಯಾಕೆಂದರೆ ನೀವು ಆಲ್ರೆಡಿ ಕಾಂಪಿಟೇಷನಲ್ಲಿ ಮುಂದಕ್ಕೆ ಹೋಗ್ತೀರ ಅಂತ ಗೊತ್ತಿದ್ದರು. ಈ ಎಫರ್ಟ್ ತುಂಬ ಸಿನ್ಸಿಯರ್ ಇದೆ. ಅದು ನನಗೆ ತುಂಬ ಸಿನ್ಸಿಯರಾಗಿ ಮಾಡ್ತೀರಿ. ಕೆಲವರು ಇವಾಗ ನಾವು ನೆಕ್ಸ್ಟ್ ರೌಂಡ್ ಹೋಗ್ತೀವಿ ಅಂತ ಗೊತ್ತಿದ್ದ ತಕ್ಷಣ ತುಂಬ ಕೇರ್ಲೆಸ್ ಆಗಿಬಿಡ್ತಾರೆ. ಸೊ ಆ ಸಿನ್ಸಿಯಾರಿಟಿ ನನಗೆ ಇವತ್ತು ತುಂಬ, ನಾನು ನಿಮ್ಮನ್ನು ಸ್ಟೇಜಿಗೆ ಕರೆಯೋ ಹಾಗೆ ಮಾಡಿತ್ತು. ಚೆನ್ನಾಗಿ ಕಾಸ್ಟ್ಯೂಮ್ ಮಾಡಿದ್ದೀರಾ, ಚೆನ್ನಾಗಿ ಕಾಂಪಿಟೇಷನ್ಗೆ ಬೇಕಾದ ಒಂದು ಸೆಮಿ ಫಿನಾಲೆಗೆ ಪ್ರಾಪ್ಸ್ ಆಗಿರಲಿ, ಕಾನ್ಸೆಪ್ಟ್ ಆಗಿರಲಿ, ಒಂದು ಡಿಫ್ರೆಂಟ್ ಸಾಂಗ್, ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಮಾಡೋ ಸಾಂಗ್ನ ತೊಗೊಂಡು ಬಂದಿದ್ದೀರಾ. ಸೊ ಹ್ಯಾಟ್ಸ್ ಆಫ್. ಹೆಂಗೆ ಅನಿಸ್ತು ಬೇರೆ ಫಾರ್ಮ್ನ ಕಲಿಸೋಕೆ ಇವತ್ತು? ಥ್ಯಾಂಕ್ ಯು ಸರ್, ಫಸ್ಟ್ ಆಫ್ ಆಲ್ ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ಹೊಸ ಫಾರ್ಮನ್ನು ನಾವು ಟ್ರೈ ಮಾಡಿದೆವು, ತುಂಬ ಕಷ್ಟ ಅನ್ನಿಸಿತು. 1 ಮಂತ್ನಿಂದ ನಾವು ಸ್ಟ್ರಗಲ್ ಮಾಡ್ತಾಯಿದ್ದೆವು. ಯಾಕಂದರೆ ಕೋಆರ್ಡಿನೇಷನ್ ಇಷ್ಟರವರೆಗೆ ನಾವು ಮಾಡಿರಲಿಲ್ಲ, ಸೆಮಿ ಕ್ಲಾಸಿಕಲ್ ಟ್ರೈ ಮಾಡಲಿಲ್ಲ. ಕೋಆರ್ಡಿನೇಷನ್ ವೈಸ್ ಸ್ವಲ್ಪ ಕಷ್ಟ ಅನ್ನಿಸಿತು. ಆದರೂ ಎವ್ರಿ ಡೇ ಮಾರ್ನಿಂಗ್ 9 to 12:30, ಸಮ್ಟೈಮ್ 1:30, ಸಮ್ ಡೇಸ್ ಫುಲ್ ಡೇ ವಿ ಹ್ಯಾವ್ ಪ್ರಾಕ್ಟಿಸ್ಡ್. ಸೊ with this practice we have done this level. ಸೊ ಡೆಫಿನೆಟ್ಲಿ ನಿಮ್ಮ ಹಾರ್ಡ್ ವರ್ಕ್ ಕಾಣಿಸ್ತದೆ. ಅಂದರೆ ಇಂಥ ಮಕ್ಕಳಿಗೆ ಲಿರಿಕಲ್ ಆಗಿ ಸ್ಟೆಪ್ಸ್ ಹಾಕೋದು ತುಂಬ ಕಷ್ಟ. ಆ್ಯಸ್ ಎ ಕೊರಿಯೋಗ್ರಾಫಾಗಿ ನಾನು ನೋಡೋದಾದರೆ ಸಾಂಗಲ್ಲಿ ಏನು ರಿಕ್ವೈರ್ಡ್ ಇದೆ ಅದಕ್ಕೆ ತಕ್ಕಂತೆ ಫಾರ್ಮೇಷನ್ಸ್ ಮತ್ತು ಸ್ಟೆಪ್ಸ್ ಇತ್ತು. ಅದನ್ನು ಅವ್ರು ನೆನಪಿಟ್ಟು ಮಾಡಬೇಕಂದ್ರೆ ನಿಮ್ಮ ಎಫರ್ಟ್ ಡೆಫಿನೆಟ್ಲಿ ತುಂಬ ಇದೆ. ಸೊ ವೆಲ್ ಡನ್. ಆ್ಯಂಡ್ ನಮ್ಮ 3 ಜಡ್ಜಸ್ ಪರವಾಗಿ ದೇ ಡಿಸರ್ವ್ a golden buzzer. Okay, so congratulations and keep rocking. All the best ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೆಮಿಫೈನಲ್ಸಲ್ಲಿ ಡೆಫಿನೆಟ್ಲಿ ಈ ಥರ ಸಿಗೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಕಂಗ್ರ್ಯಾಚುಲೇಷನ್ಸ್. ಖುಷಿನಾ? ಎಲ್ಲರೂ ಜೋರಾಗಿ ಯಸ್ ಅಂತ ಹೇಳ್ಬೇಕು. ಸಾಕಾಗಲ್ಲ. ಐ ವಿಲ್ ಸೇ 3, 2, 1, then you have to say yes. Okay, 3, 2, 1. Yes. Thank you. And ಕಿಶೋರ್ ಸರ್ ಹೇಗಾಯಿತು? ಫಸ್ಟ್ ಆಫ್ ಆಲ್ ನಿಮ್ಮದು ಕಾಸ್ಟ್ಯೂಮ್ ತುಂಬ ಒಂದು ಅಟ್ರಾಕ್ಟಿವ್, ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಎಲ್ಲರೂ. ಮತ್ತು ಆ ಸಾಂಗ್ಸ್ ಅಷ್ಟೇ, ಇವರು 2 ಜಡ್ಜಸ್ ಹೇಳಿದರು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು. ರಿಯಲಿ ಪ್ರೌಡ್ ಫೀಲ್ ಆಗ್ತಾಯಿದೆ. ನಾವು ಇಲ್ಲಿ ತುಳುನಾಡಲ್ಲಿ ಹುಟ್ಟಿದ್ದೀವಿ ಮತ್ತು ಇಂಥ ಒಂದು ಟ್ಯಾಲೆಂಟ್ ನಮ್ಮ ತುಳುನಾಡಲ್ಲಿ ಇದೆ ಅಂತ ಹೇಳಿ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ ಮೇಡಮ್. ಆ್ಯಂಡ್ ಥ್ಯಾಂಕ್ಸ್ ಟು ಯು ಮೇಡಮ್. ಮತ್ತು ಪರ್ಫಾರ್ಮೆನ್ಸ್ ವೈಸ್ ನಿಮ್ಮದು ನೀವು ಒಂದು ಪಾರ್ಟ್ ಮಾಡಿದ್ರಿ, ಯಕ್ಷಗಾನದ್ದು ಪಾರ್ಟ್. ಅದು ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಅದು ಸಹ ಒಳ್ಳೆ ಫೀಲ್ ಕೊಡ್ತೇವೆ ನಿಮ್ಮ ಓಲ್ ಆ್ಯಕ್ಟಿಗೆ. ಮತ್ತು ದುರ್ಗದ್ದು ಸಹ ಒಂದು ಫಾರ್ಮೇಷನ್ ಮಾಡಿದ್ರಿ. ತುಂಬ ಪ್ರೆಸೆನ್ಸ್ ಆಫ್ ಮೈಂಡ್ಸ್ ಇದೆ ನಿಮ್ಮ ಎಲ್ಲರ ಹತ್ರ. ನಾನು ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಆಲ್ರೆಡಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಆಲ್ರೆಡಿ ನೀವು ಫೈನಲ್ಸಲ್ಲಿ ಇದ್ದೀರಾ. ಆ್ಯಂಡ್ ನಾನು ಇನ್ನೂ ನಿಮಗೆ ಒಳ್ಳೆ ಇದರಲ್ಲಿ ನೋಡಬೇಕಂತ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್ ಒನ್ಸ್ ಅಗೇನ್. ಆ್ಯಂಡ್ ಥ್ಯಾಂಕ್ಸ್
ಕೊರಿಯೋಗ್ರಾಫರ್ ಆಲ್ಸೋ ಬ್ಯೂಟಿಫುಲ್ಲಿ ಡನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಸಿಕ್ತು ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇವರನ್ನು ರೆಡಿ ಮಾಡಿಕೊಂಡು ಇಷ್ಟೊಂದು ಕಮಿಟ್ಮೆಂಟ್ ಕೊಟ್ಟು ಎಲ್ಲರಿಂದನೂ ಎಲ್ಲನೂ ಸಾಧ್ಯ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಇನ್ನೊಬ್ರು ಇದ್ದಾರಲ್ವಾ, ಸೊ ಅವ್ರ ಪಾಪ. ಸೊ ನೀವು ವೇದಿಕೆಗೆ ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ. ಸೊ ಇವರಿಬ್ಬರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಬೇಕು ಬಂದಿರೋ ಎಲ್ಲರೂ. ಯಾಕೆಂತಂದರೆ ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಸೊ ಅವರು ಚೆನ್ನಾಗಿ ಮಾಡಿದ್ರೆ ಆ ಖುಷಿ ಅವರು ಇವರಿಬ್ಬರ ಮುಖದಲ್ಲೂ ಕಾಣ್ತಾ ಇರುತ್ತೆ. ಸ್ವಲ್ಪ ಮಿಸ್ಟೇಕ್ ಆದರೆ ಅದು ಅಯ್ಯೋ ಯಾಕಾಯ್ತು ಅನ್ನೋ ಅಂಥ ಒಂದು ಆತಂಕನೂ ಅವ್ರ ಮುಖದಲ್ಲಿ ಕಾಣುತ್ತೆ. ಆ್ಯಂಡ್ ನೀವು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತಂದರೆ ನೀವಿಬ್ಬರು ದೊಡ್ಡ ಕಾರಣ. ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಯಾಕೆಂತಂದರೆ ನಿಮಗೆ ಒಳ್ಳೇದು ಮಾಡಿದ್ರೆ ಇಂತಹ ಸ್ಪೆಷಲ್ ಚಿಲ್ಡ್ರನ್ಸ್ ಇನ್ನಷ್ಟು ಸ್ಪೆಷಲ್ ಟ್ಯಾಲೆಂಟನ್ನು ತೋರಿಸೋ ಥರ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಗ್ರ್ಯಾಂಡ್ ಫಿನಾಲೆಗೆ ರೆಡಿನಾ? ಇಲ್ಲ, ಇಷ್ಟು ಸಾಕಾಗಲ್ಲ. ಯಾರು ರೆಡಿ ಹೆಂಗಿರಬೇಕು ಅಂತಂದರೆ ಕಿವಿ ಎಲ್ಲ ಬ್ಲಾಸ್ಟ್ ಆಗಬೇಕು, ಆ ಥರ ಕಿರಿಸ್ಬೇಕು ನೀವು. ರೆಡಿ? ಐ ಲಾಸ್ಟ್ 3, 2, 1 ಆರ್ ಯು ರೆಡಿ ಅಂತ. ದೆನ್ ಯು ಹ್ಯಾವ್ ಟು ಸೇ ರೆಡಿ ಅಂತ. ಓಕೆ? ಸೊ ಎಲ್ಲ ಗ್ರ್ಯಾಂಡ್ ಫಿನಾಲೆಗೆ ಬರೋ ಕಂಟೆಸ್ಟೆಂಟ್ಸ್ ಎಲ್ಲ ಭಯ ಬೀಳಬೇಕು, ಇವ್ರು ಬರ್ತಾರೆ ಅಂತ. ಓಕೆ, ರೆಡಿ? ಓಕೆ, 3, 2, 1 ಆರ್ ಯು ರೆಡಿ? ಎಸ್, ಯು ಆರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನಷ್ಟು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Take a break and do come back. Welcome back after the break to your favorite show, that is Namma TV presents Yamuna Asha City Dance Warriors Season 2, powered by Nippon Paints and Amrit Noni. Semi-finale ನಡೀತಾ ಇದೆ and ಸ್ಪೆಷಲ್ ಪರ್ಫಾರ್ಮೆನ್ಸನ್ನು ನೋಡಾಯಿತು. ಆ್ಯಂಡ್ ಇವಾಗ ರಿಯಲ್ ಕಾಂಪಿಟೇಷನ್ ಶುರುವಾಗುವಂತಹ ಸಮಯ. NV ಡ್ಯಾನ್ಸ್ ಸ್ಟುಡಿಯೋ ಪುತ್ತೂರು ಅವರು ಪ್ರತಿ ರೌಂಡಲ್ಲೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನು ಕೊಟ್ಕೊಂಡು ಬಂದಿದ್ದಾರೆ. ಬಟ್ ಈ ರೌಂಡಲ್ಲಿ ಅವ್ರು ಇಲ್ಲಿ ತನಕ ಮಾಡದೇ ಇರೋವಂತಹ ಒಂದು ಫಾರ್ಮನ್ನು ಟ್ರೈ ಮಾಡ್ತಾರೆ. ಅದು ಯಾವುದು, ಅದು ಹೇಗೆ ನೋಡೋಣ ಬನ್ನಿ. Follow me. Bum is a very important part of the body and I can't move it for someone else. Really, really high. Change mama. Janana janana tanana tanana tom. Janana janana tanana tanana tom. Janana janana tanana tanana janana janana tanana tanana tom tom. Janana janana tanana tanana tom tom. Janana janana tanana tanana geeta dhuni ko takadhim natra keta tom naach rahe gori tai 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 tom piraga tom geeta dhuni ko takadhim natra keta tom naach rahe gori धुनी को तकदीम नात्र के तुम नाच रहे गोरी ताई 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 तुम तेरा तुम गीत धुनी को तकदीम. ತೈ ತೈ ತಾನ ಗಾವೆ ತಕ ತೈ ತೈ ತಾನ ಗಾವೆ ತಕ ತೈ 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 ತಕ ತನ ಧೀಂ ತಕಿಡ ತಕ ಧೀಂ ಧೀಂ ತಕಿಡ ತಕ ಧೀಂ ಧೀಂ ತಕಿಡ ತಕ ಧೀಂ ಹದ ತೋ ಮತ ಗೀತ ಧುನಿ ಕೋ ತಕ ಧೀಂ.
ಒರಿಜಿನಲ್ ಧಿಮ್ ತ ತರಿಗಿಡತಿಗೆ ದ ಝುಮ್ ಧಿಮ್ ದತ್ತ ಝುಮ್ ನಮ್ ದತ್ತ ಝುಮ್ ತಮ್ ತಕ್ಕಿಟ್ಟ ಧನ ತದ ತಂಗಿಡತಿಗೆ ತರಿಗಿಡತಿಗೆ ಧಿಮ್ ತ ತರಿಗಿಡತಿಗೆ ದ ಝುಮ್ ಧಿಮ್ ದಕ್ಕ ತಕಿಡ ಝುಮ್ ಝುಮ್ ದಕಿಟ ದಕ್ಕ ಝುಮ್ ತ ಝುಮ್ ಝುಮ್ ದಕ್ಕಿಟ್ಟ ತ ಝುಮ್ ಕಿಡತಿಗೆ ತರಿಗಿಡತಿಗೆ ತ ಝುಮ್ ತರಿತ ತ ತರಿತ ತ ತದಣ ತರಿತ ತ ತರಿತ ತ ತರಿಗಿಡತಿಗೆ ತರಿತ ತ ಧನ ತತ ಝುಮ್ ತರಿತ ಧನ ತದ ತಂಗಿಡತಿಗೆ ತರಿಗಿಡತಿಗೆ ತ ತರಿಗಿಡತಿಗೆ ತ ಝುಮ್ ಧಿಮ್ ದತ್ತ ಝುಮ್ ನಮ್ ದಕ್ಕ ತಕಿಟ ಝುಮ್ ತ ತ ಧಿಮ್ ತುಮ್ ನಮ್ ತದ ತಂಗಿಡತಿಗೆ ತರಿಗಿಡತಿಗೆ ತದಿತ ಧನ ತತ ಧನ ತತ ತರಿಗಿಡತಿಗೆ ಧನ ತತ ಧನ ತತ ಧಿಮ್ ತ ತರಿತ ತ ಧನ ತತ ತದಿತ ಧನ ತ ಧನ ತದ ತಂಗಿಡತಿಗೆ ತರಿಗಿಡತಿಗೆ ತ ಧಿಮ್ ತರಿಗಿಡತಿಗೆ ತ ಧಿಮ್ ತರಿಗಿಡತಿಗೆ ತ ಧಿಮ್ ತರಿಗಿಡತಿಗೆ ತ ಧಿಮ್ ತರಿಗಿಡತಿಗೆ ತ ಝುಮ್ ತರಿಗಿಡತಿಗೆ ತಂಗಿಡತಿಗೆ ತರಿಗಿಡತಿಗೆ ಧಿಂಗಿಡತಿಗೆ ತರಿಗಿಡತಿಗೆ ತೊಂಗಿಡತಿಗೆ ತರಿಗಿಡತಿಗೆ ತ ವಾಟ್ ಆನ್ ಎನರ್ಜಿ ಮ್ಯಾನ್ ಫ್ಯಾಂಟಾಸ್ಟಿಕ್ ಅದು ಲಾಸ್ಟ್ಗೆ ಹೆಂಗೆ ಅವನಿತ್ತು ಯಾವ ಮಾರ ಏತು ಮಾರ ಎಂಚಿನ ಎನರ್ಜಿ ಮಾರ ಅಂದು ಮೇರೆಗೆ ಮಾತ್ರ ತೀರೊಂದಿಜ್ಜಿ ಪಾಪ ಬಸಿದನು ಫುಲ್ ಅದೇ ಸೊ ಎಂಚಾಂಡು ಓವರ್ ಆಲ್ ಭಯಂಕರ ಎನರ್ಜಿ ಇತ್ತು ಸೊ ಈ ಎನರ್ಜಿ ಮಾತ್ರ ಬರ್ರಗೋಸ್ಕರ ದಾದ ಮಾತ್ರ ಪ್ರಿಪ್ರೇಷನ್ ಮಲ್ದಾರೆ ಪ್ರಿಪ್ರೇಷನ್ ದಾದಜ್ಜಿ ಈರೆ ಆಕೆ ಯಾನ್ ಮೆರಡಕ್ಕೆ ಏನೋ ಮಲ್ಲದ್ದು ಪ್ರಿಪ್ರೇಷನ್ ದಾಲಜ್ ಬಗ್ಗೆ ಎಂಚ ಬತ್ತು ಇತ್ತು ಮಾತು ಎನರ್ಜಿ ಪಂಡ ಸುಮಾರು ವಿಷಯ ಇತ್ತು ನೆಡ್ ಸಜ್ಜಿಗೆ ಬೊಕ್ಕ ಐ ಮೀನ್ ಮಸ್ತ್ ವಿಷಯ ಇತ್ತು ಸಜ್ಜಿಗೆ ಬಜ್ಜಿಲ್ಲ ಐ ಮೀನ್ ಬೊಕ್ಕ ಇಡ್ಲಿ ದೋಸೆ ಮಾತಲ್ಲ ಮಿಕ್ಸ್ ಇತ್ತು ಸೊ ಎಂಚ ಈದ್ ಎನರ್ಜಿ ಬತ್ತು ಸೂಪರ್ ಎನರ್ಜಿ ಬತ್ತು ಪಂಡ ಎಂಚ ಬತ್ತು ಪಂಡ ಈದ್ ಎನರ್ಜಿ ಬೋಡಾ ಪಂಡದೆ ದಾಲ ಆಕೆ ಸ್ಪೆಷಲ್ ಡ್ರಿಂಕ್ ದಾಲಜ್ಜಿ ಅದೇ ಬಟ್ ಒಂಜೆ ಒಂಜಿ ಬೇಜಾರು ಪ್ರಾಕ್ಟೀಸ್ ಮೇಕ್ಸ್ ವುಮೆನ್ ಪರ್ಫೆಕ್ಟ್ ಅದೇ ಮ್ಯಾನ್ ಪರ್ಫೆಕ್ಟ್ ಓಕೆ ಒಂಜಿ ಬೇಜಾರು ಪಂಡ ಇಟ್ಟು ಡೈಲಾಗ್ ಬರ್ತೇನೆ ಮಿಡಲ್ ಅದೇ ಅವು ಏರ್ ಪಣ್ಣವು ಈರೆ ಪನ್ನವು ಅದು ಯಾನೇ ಪಣ್ಣವು ಮೂಲಿಯರ್ ಪಣ್ಣವು ಯಾನ್ ಮೇರ್ ಬರ್ತದೆ ಬಾ ರ್ಯಾಪ್ ಮಲ್ದಿಲಾಗ ಆಗ ನಮ್ಮ ಬಾಂಬ್ ಸಾಂಬಡೆ ಅದೇ ಯಾರ ಒಂಜಿ ಸಿಚುವೇಶನ್ ಪನ್ನಿ ಮಾರ ಪಣ್ಣಂಗ್ಲಿಗೆ ಒಂಜೂರು ಬಂಗ ಅದು ದಾದ ಪನ್ಪುಂದು ಗೊತ್ತ ಅಂದ್ ಪಣ್ಣಿ ಐನ ನಿಕ್ಲು ಒಂಜಿ ಡ್ಯಾನ್ಸಿಗೆ ಮತ್ತೆ ಯೂಸ್ ಮಾಡ್ತಾನೆ ಇನ್ನು ಏರ್ನ ಕಾನ್ಸೆಪ್ಟ್ ಏರ್ ಯೂಸ್ ಮಾಡಿ ಬರಬನ್ನಿ ನೀನು ಒಂದು ನಿರಂಜನ್ ಸರಿನ ಕಾನ್ಸೆಪ್ಟ್ ಅದೇ ಸಿತ್ ಯಾನು ಅಲ್ಲ ಕೋರ್ಟ್ ಇಡ್ಬೋದು ಕೇಸ್ ಮಾಡಿದ್ದೇನಿಲ್ಲ ಮಾನನಷ್ಟ ಮೊಕದ್ದಮೆ ಎತ್ ಕೋಟಿ ಕೊರತೆ Rupesh, Yeah. they just showed that how mean you were in the first episode with me. You were so mean to me, you know that? ಓಕೆ ಸೊ ಅಕ್ಕಲ ಅಂಚದಲ್ಲ ಎನ್ನದು ಜರು ಬಟ್ ಈರಾಗ ಮಸಾಲ ಮತ್ತೆ ಪಾಡ್ದೆ It's- ಆ ಮೀನ್ you ಒಂಚೂರು said ಮೀನ್ that ಕಜಿ to ಮಾಡಿ me. I ಬರಬಿದ್ದಾರೆ can't move my bum to someone else. You said that to me. ಸೊ ಎಂಜಾಯ್ ಡೈಲಾಗ್ ಏರ್ ಪಣ್ಣವು ಯಾಕೆ ಬರಲಿ ಮೈಕಾರಿಗೆ ವಾಟ್ ವಾಸ್ ದ ಡೈಲಾಗ್ Bum is the very important part of the body and I can't move it for some. ಅರ್ರೆ ಕಲ್ದೆ ಮಾರ ಭಯಂಕರ ಮಾರ ಒಂಚೂರು ನೀಟಾದ ಬಲ್ಲೆ ಮೆಲ್ಲ ಬಲ್ಲೆ ತಪ್ಪಣ ಹೆಂಗೆ ಗೊತ್ತು ನೆನಪಿಜ ಅಂದಾದ ಅಂತ ಬಲ್ಲೆ Bum is the ಬಮ್ ಇಸ್ ದ very important part. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಬಾಡಿ I can't move it for someone else. ಐ ಕ್ಯಾನ್ ಮೂವ್ ಇಟ್ ಫಾರ್ ಸಮನ್ ಎಲ್ಸ್ ಓಕೆ ಯಾನು ಇಂಚಿನ ಪಣ್ಣಿ ಮಾರ ಫ್ಲೋಟ್ ಅವು ಈ ನಮ್ಮನ್ನ ನಿಕ್ಲೆಗೆ ಮತ್ತೆ ಯೂಸ್ ಆಗ್ಬಿಡೋದು ಗೊತ್ತಿದ್ದಾನೆ ಬಟ್ ಯಾನ್ ಕೋಟಿಲೆತ್ತ ಪಾಡೋಲ್ಲ ಕೇಸ್ ಬಟ್ ನಾವು ಐನದ್ದು ಒಂದು ಸರ ಮುಗಿಬೇಕ ಎನಿವೇಸ್ ಥ್ಯಾಂಕ್ ಯು ಭಾರಿ ಖುಷಿ ಆಣೆ ಆ್ಯಂಡ್ ಕುಡಂಜ ವಿಷಯ ಬಂದಿತ್ತು ಮಾತಾ ಆಣಲ್ಲ ಜನಸಂಖ್ಯೆ ಇಂಡಿಯಾಡೆ ಕಮ್ಮಿ ಆಗ್ತೀನಿ ಅದು ಡ್ಯಾನ್ಸ್ ಕಮ್ಮಿ ಆಗ್ತೀನಿ ಅಂತ ಗೊತ್ತು ಜಾಣಲ್ಲ ಬಟ್ ನಾಲ್ಕು ಜನ ರೀ ಮರ್ಯಾದೆ ಹೊಡ್ತಾರೆ ಸೊ ಇದು ಪಾತ್ರದ ಗುಂಡ ನಿಕ್ಲ ಮಾರ್ಕ್ಸ್ ಅಂತ ಕಮ್ಮಿ ಆಗ್ಬಿಡು ಮಲ್ಲತ್ತೆ ಮಲ್ಲತ್ತೆ ಓಕೆ ನಮ್ಮ ಸ್ಟ್ರೇಟ್ ಅವೇ ಏನ್ಗ ಎಂಚಾಂಡು ಬಟ್ ಖುಷಿಯಿಂದ ಅದ ಬಂಡ ಒಂಜಿ ಡಿಫ್ರೆಂಟ್ ಫಾರ್ಮ್ ಮಲ್ಪೋಡು ಒಂದು ನಿಕ್ಲೆ ಕೊಡ್ದಿದ್ದೀರಿ ಆ ಡಿಫ್ರೆಂಟ್ ಫಾರ್ಮ್ ಇಟ್ಲ ಮಾತೆಲ್ಲ ಮಿಕ್ಸ್ ಮಾಡ್ತಾರೆ ಅವು ಏತ್ ಖುಷಿ ಆತ ನಮ್ಗೆ ಹೆಂಗ Thank you, sir. ಆ್ಯಂಡ್ ಅದು ಅಕಲ್ ಪಂಡ ಥ್ಯಾಂಕ್ಸ್ ಮಲ್ಲಿ ಯಾನ್ ಒಂಜಿ ಜನರಲ್ ಪಂಪುನದೆ ಸೊ ಐ ವಿಲ್ ಗೋ ಟು ಸೂರಜ್ ಸರ್ ಸೊ ಹೌಸ್ ಇಟ್ Hi, Envy Dance Studio. Hi sir. ಅಯ್ಯೋ ಅಯ್ಯೋ ಆ ಹಾಯ್ ಡೌನ್ ಸರ್ ಒಂಜಿ 10 out of 10 ಕೊರ್ಲೆ ಸರ್ ಸರ್ ಎಂಜಾನ್ ಪನ್ಲೆ ಸರ್ ಪ್ಲೀಸ್ ಅರೆಗ ಹಾಯ್ ಪಂತಿಜರ ಅದು ಅಂಚೊಂಚೂರು ಗೊತ್ತಾಂಡತೆ ಅವು ಕೂಡ ಪನ್ನಡದೆ ಬಣ್ಣ ಕೆಲವ್ರಿಗೆ ಏನು ಅವ ಹಾಯ್ ಸರ್ ಪನ್ಲೆ ಹಾಯ್ ಸರ್ Hi sir. ಪ್ಲೀಸ್ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಪನ್ನಡೊಂದಾಂಡ ಮಸ್ತ್ ಎನರ್ಜೆಟಿಕ್ ಆದಿತ್ತಿನ ಪರ್ಫಾರ್ಮೆನ್ಸಸ್ ಆ್ಯಂಡ್ ವೆರಿ ಗುಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಆ್ಯಟಿಟ್ಯೂಡ್ ಬೈ ಯು ಪೀಪಲ್ ಮಾತ್ರಲ್ಲ ಎಡ್ಡೆ ಎಕ್ಸ್ಪ್ರೆಷನ್ ಆ್ಯಟಿಟ್ಯೂಡ್ ಇತ್ತನ್ ಆ್ಯಂಡ್ ನಿಕಲ್ನ ಸೈಡ್ ಪರ್ಫಾರ್ಮೆನ್ಸ್ ವೈಸ್ ನಿಕಲ್ ಮಸ್ತ್ ಸ್ಟ್ರಾಂಗ್ ಆದ ತೋಷ್ಪದರ್ Thank you sir. ಸೊ ಕಮಿಂಗ್ ಟು ದ ಫಾರ್ಮ್ಸ್ ಬಗ್ಗೆ ಪಾತಡಂಡ ಐ ವಾಂಟೆಡ್ ಟು ಕಾಲ್ ಅಪ್ ಯುವರ್ ಕೊರಿಯೋಗ್ರಾಫರ್ ಉಳ್ಳೇರ ಕ್ಯಾನ್ ಯು ಕಾಲ್ ದಮ್ ನಿರಂಜನತೆ ಅಂದ್ ಸರ್ ಎಸ್ ಪಂಡ ನಮ್ಮ ಸೆಮಿಫಿನಾಲೆಡ್ ರೂಲ್ಸ್ ಕೊಡ್ದಿತ್ತೇರು ಚಾನಲ್ ಹಿಡ್ದು ಪಂಡ ಟೆಕ್ನಿಕಲ್ ಟೀಮ್ ಹಿಡ್ದು ಒಂಜಿ ಫಾರ್ಮ್ನು ನಿಕುಲ್ ಮನ್ಪಂದಿನ ಒಂಜಿ ಫಾರ್ಮ್ನು ಥ್ರೂ ಔಟ್ ಡಾನ್ಸ್ ಹಿಡು ತೊಷ್ಪಾಡು ಸಾಂಗ್ ಬೋರ್ಡ್ನ ಮಿಕ್ಸ್ ಮನ್ಪೊಲಿ ಅಂದ
ಬಟ್ ಪರ್ಫಾರ್ಮೆನ್ಸ್ ವೈಸ್ ತುನಗ ಬೇತೆ ಬೇತೆ ಫಾರ್ಮ್ಸ್ ಮಿಕ್ಸ್ ಆದುಂಡು ದಾಯೆ ಎಂದ ಪನೋಲಿಯ ಅಂಡ ಇಂಕ್ಲ ನೆಕ್ ದುಂಬುದೆಗೆ ಹಿಪ್ ಹಾಪ್ ಫ್ರೀ ಸ್ಟೈಲ್ ಮಂತನೆ ಸರ್ ಎಸ್ ಬಾಲಿವುಡ್ ಮಂತಿಜ್ಜಂಡೆ ಹಾಂ ಅಂಚ ಸೆಮಿ ಕ್ಲಾಸಿಕಲ್ ದೊಟ್ಟಿಗೆ ನಮ್ಮೆಡೆ ಸೆಮಿ ಕ್ಲಾಸಿಕಲ್ ಮಂತನಕ್ಲಿ ಮಾಂತಿರ್ಲ ಜೋಕ್ಲಿ ಜನ ಅಡ್ಡ ಜೋಕ್ಲು ಮಾತ್ರ ಇತ್ತಿರು 1 ವರ್ಷ 2 ವರ್ಷ ಪೋಯಿನಕ್ಲಿ ಓಕೆ ಸೊ ಅಕ್ಲೆಗೆ ಐನು ಕೊರ್ರೆ ಚೂರು ಭಂಗ ಉಂದಾಂಡಿ ಅಂಚ ಸೆಮಿ ಕ್ಲಾಸಿಕಲ್ ಮಿಕ್ಸೆಡ್ ಬಾಲಿವುಡ್ ಸೆಮಿ ಕ್ಲಾಸಿಕಲ್ ಬಾಲಿವುಡ್ ಮಿಕ್ಸ್ ಮಂತನೆ ಸರ್ ಅಂದ್ ಯಾನ್ ಎಗ್ರಿ ಅಪ್ಪ ದಾದ ಪಂಡ ನಮ್ಮ ರೂಲ್ಸ್ ದಾದೊಂಡು ಪಂಡ ಒಂಜಿ ಫಾರ್ಮ್ನು ಇತ್ತೆ ಬಾಲಿವುಡ್ ಆಂಡ ಬಾಲಿವುಡ್ ಇರಗಿತ ಓಕೆ ಸೆಮಿ ಕ್ಲಾಸಿಕಲ್ ಕಂಫರ್ಟೇಬಲ್ ಇಜ್ಜಿ ಮಸ್ತ್ ಜೋಕುಲ ಪಿಕ್ಕ ಒಂದು ಇಜ್ಜೇರ್ ಅಂದ ಆದಿತ್ತಂಡ ಇರ್ ಬಾಲಿವುಡ್ ಸ್ಟೈಲ್ನೇ ಫುಲ್ ಥ್ರೂ ಔಟ್ ಕೊಂತುಂಡಲ್ಲ ಇಟ್ ವುಡ್ ಹವ್ ಬೀನ್ ಓಕೆ ಬಾಲಿವುಡ್ ಆಲ್ಸೋ ಒನ್ ಆಫ್ ದ ಫಾರ್ಮ್ ನೀರೆ ಟ್ರೈ ಮಂದಲ್ಲಿ ಫ್ರೀ ಸ್ಟೈಲ್ಡ್ ಕೊಂದು ಬಾಲಿವುಡ್ನೇ ಟ್ರೈ ಮಂದಲ್ಲಿ ಎಂಕಲ್ ಬಾಲಿವುಡ್ ಟ್ರೈ ಮಂದನ್ ಆ್ಯಂಡ್ ಸೆಮಿ ಕ್ಲಾಸಿಕಲ್ ಪಂಡ ಐಕ್ ರೂಲ್ಸ್ ಇಜ್ಜಿ ಕ್ಲಾಸಿಕಲ್ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸೆಮಿ ಕ್ಲಾಸಿಕಲ್ ಕ್ಲಾಸಿಕಲ್ಡ್ ದಾದಾಪುಂಡು ಪಂಡ ಇಂದೇ ಮುದ್ರಾಸ್ ಒಂದೇ ಅಡೌಸ್ ಒಂದೇ ಅಂಗ ಶುದ್ಧಿಡು ಪೂಡಂದುಪುಂಡು ಬಟ್ ಸೆಮಿ ಕ್ಲಾಸಿಕಲ್ ಅವೇನು ಬ್ರೇಕ್ ಮಂತದ್ದು ನಮ್ಮ ಅವೇನು ಪ್ರೆಸೆಂಟ್ ಮಂತ್ ಆ ಫಾರ್ಮನ್ ಸೊ ಇರೆಗ್ ನಾರ್ಮಲಿ ಸೆಮಿ ಕ್ಲಾಸಿಕಲ್ ಟ್ರೈ ಮಂತ್ನೇ ಕ್ಲಾಸಿಕಲ್ನು ಕರೆಕ್ಟ್ ಅದು ಕಲ್ಪನ್ ನಕುಲ್ ಅವೇನು ಐತ ಒಂಚೂರು ಮುದ್ರಾಸನ್ ಒಂತ ಸ್ಟೈಲ್ನ ಅಡ್ಯಾಪ್ಟ್ ಮಂತದ್ದು ಅವೇನು ಪ್ರೆಸೆಂಟ್ ಮನ್ಪೆ ಸೊ ಇರೆಗ್ ಅವು ಅವಲ ಆಪು ಚಂದ ಆತ್ನಂಡ ಯು ಕುಡ್ ಹವ್ ಗಾನ್ ಫಾರ್ ಬಾಲಿವುಡ್ ಅಂತ ಪನ್ ಈ ಫಾರ್ಮ್ದ ಬಗ್ಗೆ ಮಾತ್ರ ಹೆಂಗೆ ಮುಲ್ಪ ಉಂದಾಂಡು ಆ್ಯಂಡ್ ಕಾಸ್ಟ್ಯೂಮ್ ವೈಸ್ಲ ನಿಕುಲ್ ಮುಲ್ಪ ಮೆನ್ಷನ್ ಮಂದರ್ ಸೆಮಿ ಕ್ಲಾಸಿಕಲ್ ಅಂದು ಹೆಂಗೆ ಕಾಸ್ಟ್ಯೂಮ್ಲ ಸೆಮಿ ಕ್ಲಾಸಿಕಲ್ಗೆ ಆತ್ ಪರ್ಫೆಕ್ಟ್ ಅಂದು ಅನಿಸೊಂದಿತ್ತು ದಾಪಂಡ ಬಾಲಿವುಡ್ ಕಾಸ್ಟ್ಯೂಮ್ ಆ್ಯಂಡ್ ಹೇರ್ ಸ್ಟೈಲ್ ಬೊಕ್ಕ ಜ್ಯುವೆಲ್ರಿ ಪೂರ ತೂಂಡ ಇಟ್ ಈಸ್ ಸೆಮಿ ಕ್ಲಾಸಿಕಲ್ ಸೊ ಆ ಒಂಜಿ ಕಾಂಬಿನೇಷನ್ ಮಸ್ತ್ ಹಾಚ್ ಪಾಚ್ ಅಂದು ಅನಿಸಿನ್ ಸಿನ್ಸ್ ಇಟ್ಸ್ ಎ ಸೆಮಿ ಫಿನಾಲೆ ಸೊ ವಿ ಆರ್ ಕನ್ಸಿಡರಿಂಗ್ ಸ್ಮಾಲ್ ಥಿಂಗ್ಸ್ ಪರ್ಫಾರ್ಮೆನ್ಸ್ ವೈಸ್ ಕೊರಿಯೋಗ್ರಫಿ ವೈಸ್ ನೋ ಡೌಟ್ ಅಬೌಟ್ ಇಟ್ ಈಸ್ ವೆರಿ ಗುಡ್ ಕೊರಿಯೋಗ್ರಫಿಲ ಎಡ್ಡೆತ್ತನ್ ಓನ್ಲಿ ನನ್ನೊಂಜಿ ಪಾಟ್ ದಾತು ಓಡ್ ಪಂಡ ಪ್ಲೇಸ್ಮೆಂಟ್ ಜೋಕುಲ ಆಲ್ಮೋಸ್ಟ್ ಒನ್ ಸೈಡ್ ಆಫ್ ದ ಸ್ಟೇಜ್ ಬರೋಂದಿತ್ತೀರ ಅವನೊಂಜಿ ಏನು ಲಾಸ್ಟ್ ಟೈಮ್ಲ ಪಂದಿತ್ತಂದು ಏನು ಆ ಪ್ಲೇಸ್ಮೆಂಟ್ ಬಗ್ಗೆ ಸೆಂಟರ್ ಪಾಯಿಂಟ್ ಮಂತದ್ದು ಒಂಜಿ ವರ್ಕ್ ಮಂತ್ಲೆ ಅದರ್ ದೆನ್ ಎನರ್ಜಿ ವೈಸ್ ಡಾನ್ಸ್ ವೈಸ್ ಗುಡ್ ಇತ್ತು ಬಟ್ ಇನ್ನಿತ ಮೇನ್ ಕಾನ್ಸೆಪ್ಟೇ ಫಾರ್ಮ್ ಸೊ ಅವು ವರ್ಕೌಟ್ ಆಯ್ತು ಸೊ ಆಲ್ ದ ಬೆಸ್ಟ್ ಟು ಯು ಗೈಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಜನೆ ಐಲ್ ಗೋ ಟು ಅನ್ವಿತಾ ಸಾಗರ್. ಸೊ ಹೇಗಿತ್ತು ನಿಮ್ಮದು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತಲ್ವ ಸೆಮಿ ಕ್ಲಾಸಿಕಲಿಂದ, ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ರೆ ಸೂಪರ್ ಆಗಿದ್ದಿರೋದು. ಯಾಕಂತಂದರೆ ನಿಮ್ಮ ಸ್ಟಾರ್ಟಿಂಗೇ ಸೆಮಿ ಕ್ಲಾಸಿಕಲ್ ತೊಗೊಂಬಂದಿದ್ರೆ ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಯು ಹ್ಯಾಡ್ ಚೇಂಜ್ ಟು ಸಮ್ ಅದರ್ ಚೇಂಜ್ ಮಾಡೋಕ್ಕಿಲ್ಲ, ಯಾಕಂದರೆ ನಾವು ರೂಲ್ಸ್ನ ಮತ್ತೆ ಓದಿದ್ವಿ. ದಟ್ಸ್ ವಾಟ್ ಸೂರ್ಯ ಸರ್ ಹೇಳ್ದಂಗೆ ಥ್ರೂ ಔಟ್ ಒಂದೇ ಫಾರ್ಮ್ ಬಂದಿದ್ರೆ ಇಟ್ ವುಡ್ ಬಿ ವೆರಿ ನೈಸ್. ಬಟ್ ನೀವು ಎರಡು ಫಾರ್ಮ್ ತೊಗೊಂಡು ಚೆನ್ನಾಗಿ ಮಾಡಿದ್ದೀರಾ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಬಿಕಾಸ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಐ ಗೆಸ್ ನಾವು ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾಗತ್ತೆ. ಅದರ್ ದೆನ್ ದ್ಯಾಟ್ ಲಾಸ್ಟಿಗೆ ಕೋಆರ್ಡಿನೇಷನ್ ಒಂದು ಸ್ವಲ್ಪ ಲೈಟಾಗಿ ಮಿಸ್ ಆಯಿತು. ಸಮ್ವೇರ್ ಗೋಯಿಂಗ್ ಐ ಮೀನ್ ಸ್ವಲ್ಪ ಬೇಗ ಹೋಗ್ತಾ ಇದ್ರಿ ಡ್ಯಾನ್ಸಲ್ಲಿ ಆ್ಯಂಡ್ ಇನ್ನು ಕೆಲವೊಬ್ಬರು ಫಾರ್ಮಲ್ಲಿದ್ರಿ. ಆ್ಯಂಡ್ ಹಾಗೆಯೇ ಮುದ್ರಾಸ್ ಕೂಡ ಸರ್ ಹೇಳಿದರು ಇಟ್ ವಾಸ್ ಫೈನ್ ಅಂತ, ಬಟ್ ಕೆಲವೊಬ್ರದ್ದು ಮುದ್ರಾಸ್ ಮಿಸ್ ಆಗಿತ್ತು. ಓಕೆ, ಸೊ ಮುದ್ರಾಸ್ ಕೂಡ ಮಿಸ್ ಆಗಿತ್ತು. ಆ ಸೆಮಿ ಕ್ಲಾಸಿಕಲನ್ನು ಸ್ಟಾರ್ಟ್ ಮಾಡಿ ಒಂಚೂರು ನಿಮ್ಮ ಫಾರ್ಮ್ನ ತೊಗೊಂಬಂದು ಮತ್ತೆ ಸೆಮಿ ಕ್ಲಾಸಿಕಲಿಗೆ ಹೋಗಿದ್ರೆ ಇಟ್ ವುಡ್ ಬಿ ಫೈನ್ ಅಂತ ನನ್ನ ಅಭಿಪ್ರಾಯ. ಅದರ್ ದೆನ್ ದ್ಯಾಟ್ ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಡೀಟೇಲ್ಡಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಆ್ಯಂಡ್ ಕಿಶೋರ್ ಸರ್, ಹೌ ವಾಸ್ ಇಟ್? ಹಾಯ್ ಗೈಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ನಿಕ್ಲೇನ ಒಂಜಿ ಸಾಂಗ್ ಮಿಕ್ಸಿಂಗ್ ಉಂಡದು ಬಾರಿ ಒಂಜಿ ಎಡ್ಡೆ ಮಿಕ್ಸಿಂಗ್ ಫ್ರಮ್ ಬಾಟಮ್ ಟು ಟಾಪ್ ಟು ಎಂಡ್ ಎಡ್ಡೆ ಮಿಕ್ಸಿಂಗ್ ಮಲ್ತಿದ್ದಾರೆ. ಬಟ್ ಅವೇ ಸೂರಜ್ ಬಕ್ಕ ಅನ್ನುತ್ತ ಆರು ಪಂಡಿರತ್ತೆ ಒಂಜೇ ಫಾರ್ಮ್ ಮಲ್ಪೆರಿತ್ತೀನಿ ನಮಗೆ. ಬಟ್ ನಿಕುಲ್ ನೆಟ್ ದೆರ್ ಆರ್ ಸೋ ಮೆನಿ ಫಾರ್ಮ್ಸ್ ಇತ್ತನ್. ಬಾಲಿವುಡ್ ಮಲ್ತಾರೆ, ವ್ಯಾಕಿಂಗ್ ಮಲ್ತಾರೆ, ಡಬ್ ಸ್ಟೆಪ್ಸ್ ಇತ್ತನ್, ಬಕ್ಕ ಇರ್ನ ಸೆಮಿ ಕ್ಲಾಸಿಕಲ್ ಇತ್ತನ್, ಪೂರ ಇತ್ತನ್. ಬಟ್ ನಮ್ಮ ಫಾರ್ಮ್ಸ್ ದಾದಿತ್ತೀನಿ ಒಂಜೇ ಫಾರ್ಮ್ ಮಲ್ಪೇರೆ ನಿಕುಲ್ ಅವು ಸಾಂಗ್ ದೆತ್ತೊಂದು ಹೂವಾಂಡ್ಲು ಒಂಜಿ ಫಾರ್ಮ್ ಯೂಸ್ ಮಾಡ್ತಿದ್ದುಂಡ ಒಂದು ಇನ್ನಿತ ಫಸ್ಟ್ ಎಪಿಸೋಡ್ ದ ಬೆಸ್ಟ್ ಆ್ಯಕ್ಟ್ ಅಂತ ಪನೊಲ್ಲಿತ್ತಾನೆ. ಬಟ್ ಐ ಆಮ್ ಸಾರಿ ಗೈಸ್, ಬಟ್ ಪೂರೆಲ್ಲ ಪಾಯಿಂಟ್ಸ್ ಪೂರ ಪಂದ್ಬಿಡಿ. ಬಟ್ ಎಂಕ್ ದಾಲ ಪನೇರೆಜ್ಜಿ ಆಲ್ ದ ವೆರಿ ಬೆಸ್ಟ್ ಗೈಸ್. ನಿಕಲ್ನ ಕೋಆರ್ಡಿನೇಷನ್ ಬತ್ತೇನ ನಿಕಲ್ನ ಓವರ್ ಆಲ್ ಎಂಕ್ ಬಾರಿ ಖುಷಿ ಆಂಡ್. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಒಂದು ನಿಕ್ಲೆ ಮಾತ್ರತ್ತು ಬೇತ ಬಾಕಿದ ಕಂಟೆಸ್ಟೆಂಟ್ ನಕ್ಲೆಗ್ಲ ಇನ್ನಿತ ಡಾನ್ಸ್ ಮಾತ್ರ ಎಂಕುಲ್ ಕನ್ಸಿಡರ್ ಮನ್ಪ ಪರ್ಫಾರ್ಮೆನ್ಸ್ ಮೇ ಬಿ ಪ್ರೀವಿಯಸ್ ಏತೇವ್ ರೌಂಡ್ಸ್ ಗೋಲ್ಡನ್ ಬಜಾರ್ ಅತ್ತು ವಾರಿಯರ್ ಆಫ್ ದಿ ಡೇ ಇದೀನಿ ಓವೇ ಟೀಮ್ ಆದಿತ್ನಲ್ಲ ಇನ್ನಿತ ಪರ್ಫಾರ್ಮೆನ್ಸ್ ಮಾತ್ರ ಸೆಮಿಫಿನಲೇ ಕನ್ಸಿಡರ್ ಆಪುಂಡು ಆ್ಯಂಡ್ ದೇ ಬೆಸ್ಟ್ ಪರ್ಫಾರ್ಮೆನ್ಸ್ ವಿಲ್ ಬಿ ಗೋಯಿಂಗ್ ಟು ದ ಫೈನಲ್ಸ್. ಥ್ಯಾಂಕ್ ಯು. ಓಕೆ ಸಾಕಲ್ ಇನ್ ಡೀಟೇಲ್ ಪನ್ನಿದಾದ ಪಂಡ ನಿಖಿಲ್ 100 ರೂಪಾಯಿಗೆ 200 ರೂಪಾಯಿದ ಪರ್ಫಾರ್ಮೆನ್ಸ್ ಕೊರಿಯರ್. ಬಟ್ ಆಗ್ಲಿಗೆ 100 ರೂಪಾಯಿಗೆ 110 ಪೋಡಿದ್ದೀನಿ
ಪಂಡ ನೀವು ಮಸ್ತ್ ಮಿಕ್ಸ್ ಮಾಡ್ತಾರೆ ಸೈನ್ ಆಗ್ಲೊಂದು ಜನರ ಸೊ ಸೂರಜ್ ಸರ್ಗೆ ಅವನು ಈತ್ ಲೋಕಲ್ ಅದು ಬಂಡನೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಸೊ ಸೆಮಿಫೈನಲ್ ಆಯ್ತು ಒಂದು ಎಲ್ಲೆಲ್ಲ ಮಿಸ್ಟೇಕ್ಸ್ ಇಲ್ಲ ಒಂಚೂರು ಮಲ್ಲಾಡ್ ಬಂದ್ಪೇರು ಅಪ್ಪ ನಂಗೆ ಅಪ್ಪ ಇದು ಗಾಡ್ ಈತ್ ಮಲ್ಲ ಮಿಸ್ಟೇಕ್ ಇತ್ತು ನಾನು ಬಟ್ ಎಂಡ್ ಗೊತ್ತಾಗ್ಬಿಟ್ಟು ಏರ್ ಜಾಸ್ತಿ ಮಿಸ್ಟೇಕ್ ಮಲ್ಪೇರು ಏರ್ ಕಮ್ಮಿ ಮಲ್ಪೇರು ಅಂದೆ. ಸೊ ಎನಿವೇಸ್ ಇಟ್ ವಾಸ್ ಎಂಟರ್ಟೈನಿಂಗ್ ಶೋ ಒಂದು ಆಡಿಯನ್ಸ್ ಅದು ತೂಪು ಇಟ್ ವಾಸ್ ರಿಯಲಿ ನೈಸ್. ಆಗಲ್ ಪನ್ನೆ ಇದಾದ ಪಂಡ ಮಿಕ್ಸಪ್ ಅಂಚಿಂಚ್ ಆತನ ಅದು ನಾನು ಒಂಚೂರು ಜಾಸ್ತಿ ಆತನಂದೆ ಬಟ್ ಇದು ಗ್ರ್ಯಾಂಡ್ ಫಿನಾಲಿಗೆ ಪೋಣ್ದಾಂಡ ಸೊ ದಾದ ಎಕ್ಸ್ಪೆಕ್ಟ್ ಮಾಡ್ಬೋಲ್ಲ ನಿಕ್ಲ ಟೀಮ್ ಹಿಡ್ದು ಅವಾರೇಪ ನೋಡೋದು ಸರ್ ಬಲ್ಲಿ ದಾದ ಎಕ್ಸ್ಪೆಕ್ಟ್ ಮಾಡ್ಬೋಲಿ ಪಂಡ ಜಡ್ಜಸ್ನ ಡಿಸಿಷನ್ ಮೆತ್ತು ಅದದ್ದು ಒಂದು ವೇಳೆ ಪೋಯರ್ದೇನಿಲ್ಲ ಸೊ ಎಂಚಿನ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋಲಿ ನಿಕ್ಲ ನಡೆದು ಪಂಡ ಕಾನ್ಸೆಪ್ಟ್ ನಮ್ಮ ಟಿವಿ ಇರ್ತದಲ್ಲ ಕೊರಿಯರ್ ಅಂಚತ್ತಿ ಯಾನ್ ಪನ್ಪುಂಡು ಬಂಡ ಒಂದು ಎಡ್ಡೆ ಮಲ್ಪೆ ಅಂತ ಬಂಡ ನೀರು ಮುಗಿನಿ ಎಂಗ್ಲ ಸೂಪರ್ ಮಲ್ಪ ಸರ್ ಫೈನಲ್ಗೆ ಬರ್ತನ ಅವು ಖಂಡಿತ ಶೂರ್ ಆಸಮ್ ಅದು ಮಲ್ಪ. ಥ್ಯಾಂಕ್ ಯು ಸೊ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಜವನಿಯರ್ನ ಸಂಖ್ಯೆನ ಜಾಸ್ತಿ ಆಗ್ಲಕ್ಕ ಆಡಿರ್ನ ಟೀಮ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಈ ಹೇರ್ ಸ್ಟೈಲ್ ಆ್ಯಂಡ್ ಐಟ್ ಖುಷಿ ಏನಿ ಫುಲ್ ಆಣಲ್ಲ ಕೊಲ್ಲರು ಮತ್ತು ಆ್ಯಡ್ ಅಪ್ ಮಲ್ತಿನ ಖುಷಿ ಆನ್. ಸೊ ಇರಾಗಂತೂ ಮಸ್ತ್ ಪರ್ಫೆಕ್ಟ್ ಆದ ತೋಜುನು ಮಸ್ತ್ ಕ್ಯೂಟ್ ಆದ ತೋಜುವಾರೆ. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅರೆ ಕೊರ್ಲೆ ಥ್ಯಾಂಕ್ ಯು ಸರ್ ದರೆಗೆ. ಸೊ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆ್ಯಂಡ್ ಇರ್ನ ಸ್ಟೈಲ್ ಡೇ ಒಂದು ಬ್ರೇಕ್ ಕೊರ್ಲೆ. Take a small break. Take a short break and do come back. Thank you. ವಿರಾಮದ ನಂತರ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನೋನಿ. ಸೊ ಡೆಫಿನೆಟ್ಲಿ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಿ ಮಾಡೋವಂತಹ ಒಂದು ಸಣ್ಣ ಮಿಸ್ಟೇಕ್ ಕೂಡ ಅವರ ಗ್ರ್ಯಾಂಡ್ ಫಿನಾಲೆಯ ಟಿಕೆಟನ್ನು ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ಪರ್ಫೆಕ್ಟ್ ಆಗಬೇಕಾಗುತ್ತೆ ಆ್ಯಂಡ್ ಯಾರು ಜಾಸ್ತಿ ಮಿಸ್ಟೇಕ್ ಮಾಡ್ತಾರೆ ಅವರು ಅವಕಾಶವನ್ನು ಕಳೆದುಕೊಳ್ಳಲೂಬಹುದು. ಸೊ ಹಾಗಾಗಿ ಇನ್ನು ಒಂದೇ ಒಂದು ಸ್ಟೆಪ್ ಮಾತ್ರ ಇರೋವಂಥದ್ದು ಮುಂದಿನ ಗ್ರ್ಯಾಂಡ್ ಫಿನಾಲೆಗೆ ಹೋಗೋದಕ್ಕೆ. ಆ್ಯಂಡ್ ಇವತ್ತಿನ ಇನ್ನೊಂದು ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ ಉಡುಪಿಯ ಹೆಸರಾಂತ ತಂಡ ವಿ ರಾಕ್ಸ್ ಡ್ಯಾನ್ಸ್ ಕಂಪನಿ. ಸೊ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ದಮ್. ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಸೌಂದರ್ಯ ರೇಖೆಯ 100 ಶಾಖೆಯ ಈ ಅಂಗ ಸಂಪೂರ್ಣ ಕಲೆಯಾಗಿದೆ. ಮಾತಾಡು ಬೇಲೂರ ಶಿಲೆಯಾಗಿದೆ. ಹೆಣ್ಣಾಗಿದೆ ಹೆಣ್ಣವಿಲಾಗಿದೆ. ಹೇ ನವಿಲೆ ಹೆಣ್ಣವಿಲೆ ನವಿಲೆ ನವಿಲೆ ಕೆಣ್ಣವಿಲೆ ನವಿಲೆ ಬಾ ನವಿಲೆ ನವಿಲೆ ಬಾರೆ ನವಿಲೆ ನವಿಲೆ.
ಬಂದಿರೆ ನೀನಿಲ್ಲಿ ಬಂದಿರೆ ನಗುವ ತಂದಿರೆ ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ ನವಿಲೆ ನವಿಲೆ ಚೆನ್ನವಿಲೆ ನವಿಲೆ ಬಾ ನವಿಲೆ ನವಿಲೆ ಬಾಬಾರೆ ನವಿಲೆ ನವಿಲೆ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಓ ನನ್ನ ದೇವತೆ ಇರದೆ ನೀ ಜೊತೆ ನೆರಳು ನನ್ ಜೊತೆ ಬರುತ್ತಿಲ್ಲ ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ ಹೃದಯ ಏತಕ್ಕೆ ನಿನಗಿಲ್ಲ ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ ಹೋಗಬೇಡ ಚಿನ್ನ ಒಂಟಿ ಮಾಡಿ ನನ್ನ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಮೂಕ ಜೀವಿಗಳಿಗೂ ನಮ್ಮಂತೆ ಜೀವವಿದೆ, ಕುಟುಂಬವಿದೆ. ಸಣ್ಣ ಪುಟ್ಟ ಮರಿಗಳು ಅಪ್ಪ ಅಮ್ಮನ ಬರುವಿಕೆಗಾಗಿ ಕಾಯುತ್ತಿರಲು ಬಹುದಲ್ಲವೇ? ಅವುಗಳಿಗೂ ಒಂದು ಬದುಕಿದೆ, ಅವುಗಳಿಗೂ ಒಂದು ಜಗತ್ತಿದೆ, ಎಲ್ಲೂ ಹೇಳಿಕೊಳ್ಳಲಾಗದ ಭಾವನೆಗಳಿವೆ. ನಮ್ಮಂತೆ ಅವುಗಳಿಗೂ ಬದುಕುವ ಹಕ್ಕು, ಸ್ವಾತಂತ್ರ್ಯವಿದೆ. ಅವುಗಳನ್ನು ಬದುಕಲು ಬಿಡೋಣ. Okay, it was really nice, yeah. It was really fantastic. So, arnalla mood allir Kirna. So, irla navilla irenjina actually. Ponnu navil. Ande palle ponnu navil. Aike panna nikla costume change adare konjur confuse ad shoot maldara gottuji. But anyways, ir choreographer. So, dag indu concept detu nodanda. It was really onji heart touching concept ಅಂತ ಬರಲ್ಲ. ಒಂದು ಯೂನಿಕ್ ಕಾನ್ಸೆಪ್ಟ್. ಒಂದೇ ಕಾನ್ಸೆಪ್ಟ್ ದಾಯ detu nodanda. ದಾಯ ಪಂಡ ಈ ಸಲ ಕಾನ್ಸೆಪ್ಟ್ ಪೂರ ಎಂಕೆಲ್ಲ ಚೇಂಜ್ ಮಲ್ಪಡು ಬಂತಾರೆ, ಡಿಫ್ರೆಂಟ್ ಇಪ್ಪಡು ಬಂತಾರೆ. ಆ್ಯಂಡ್ ಎಂಕುಲು ಒಂಜಿ ಸಲ ಫಸ್ಟ್ ಟೈಮ್ ಒಂದೊಂದು ಕಂಟೆಂಪ್ರರಿ ಇದ ಮುಟ್ಟ ಮಲ್ದ ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಇದ ಮುಟ್ಟಲ್ಲ ಶೂಟು ಇನ್ನೊಂದು ಟ್ರೈ ಮಾಡಿದ್ದೀನಿ ಒಂದು ಅಲ್ಲ ಡ್ಯಾನ್ಸ್ ವೈಸ್ ಅದು ಕಾನ್ಸೆಪ್ಟ್ ವೈಸ್ ಬಂದಪ್ಪನು. ಸೊ ಈ ಪ್ರಾಣಿ ಹಿಂಸೆ ಅಂಚಿಂಚಿನ ಮಾತ ವಿಷಯ ಉಂಟು ಅದು ದಾಯಕ್ಕೆ ಟಚ್ ಮಲ್ಬಿಡು ನಾಡಿರಿ ದಾಯ ಪಂಡ ಐತೆ ಮಸ್ತ್ ಪಕ್ಷಿಲೇನು ಪೂರ ಕೆಲ ಜನ ಕೆರೊಂದು ಲೇತಾನೆ. ಓಕೆ ಸೊ ಚಿಕನ್ ಮತ್ತೆ ತಿಂತಾರೆ ಓನ್ಲಿ ನವಿಲ್ಗೆ ಮಾತ್ರ ಸೀಮಿತ ಅದೇ. ಸೊ ಐ ವಿಲ್ ನಾಟ್ ಆಸ್ಕ್ ಎನಿಥಿಂಗ್ ಮೋರ್. ಸೊ ಅಂದಾಲ ವಾದ್ಯರ್ಜಿ ಡೈರೆಕ್ಟ್ಲಿ ಗೋ ಟು ದ ಜಡ್ಜಸ್. ಓಕೆ ಸ್ಟ್ರೇಟ್ ಅವೇ ನಮ್ಮ ಎನ್ನಲೆಕ್ಕಡ್ ವೆಜ್ ನಮ್ಮ ಅನ್ವಿತಾ ಪಾರ್ವತಿ, ಐ ಮೀನ್ ಅನ್ವಿತಾ ಸಾಗರ್ ವೆಜ್ ಅದೇ ಫುಲ್ ಟೋಟಲ್ ಇಫ್ ಐ ಆಮ್ ನಾಟ್ ರಾಂಗ್.
ಟೋಟಲ್ ಅನ್ನೋಕ್ಕಿಂತ ಬಿರಿಯಾನಿ ತಿನ್ಬರ್ ಬಟ್ ವೆಜ್ ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೇ ವೆಜ್. ಓಕೆ ನೀವು ಸೀರೆಗೆ ಎಂಜಾಯ್ ಬರಲಿ. ಓಕೆ, ಹಾಯ್, ವಿ ರಾಕ್ಸ್ ಡ್ಯಾನ್ಸ್ ಕಂಪನಿ. ಹೆಲೋ ಮ್ಯಾಮ್, ಹೇಗಿದ್ದೀರಾ ಎಲ್ಲ? ಎಲ್ಲ ಚೆನ್ನಾಗಿದೆ. ಓಕೆ, ನನಗೆ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್, ಅದಕ್ಕೆ ಇವರಿಬ್ರು ತಮಾಷೆ ಮಾಡ್ತಾಯಿದ್ರು ಅವಾಗ. ಬಟ್ ಏನು ಗೊತ್ತಾ, ಸಾಂಗ್ ಮಿಕ್ಸಿಂಗ್ ಇನ್ನೂ ಬೆಟರ್ ಆಗಬಹುದಿತ್ತು ಅಂತ ನನಗೆ ಅನ್ನಿಸ್ತು. ಸಡನ್ನಾಗಿ ಚೇಂಜ್ ಆಗುತ್ತೆ. ಆ ಟ್ರಾನ್ಸಿಷನ್ ಇತ್ತಲ್ಲ, ಸಾಂಗಿನ ಟ್ರಾನ್ಸಿಷನ್ ಇತ್ತಲ್ಲ, ತುಂಬ ಸಡನ್ನಾಗಿ ಚೇಂಜ್ ಆಗ್ತಾಯಿತ್ತು. ಸೊ ಸಾಂಗ್ ಮಿಕ್ಸಿಂಗ್ ಒಂದು ಸ್ವಲ್ಪ 10% ಇನ್ನೊಂದು ಸ್ವಲ್ಪ ಏನಾದರೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನನ್ನ ಅಭಿಪ್ರಾಯ. ಐ ರಿಯಲಿ ಲವ್ ದ ಕಾನ್ಸೆಪ್ಟ್, ಬ್ಯೂಟಿಫುಲ್ ಕಾನ್ಸೆಪ್ಟ್. ನೀವೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ರೋ ಕಾನ್ಸೆಪ್ಟ್ ವೈಸ್, ಐ ಮೀನ್ ಡ್ಯಾನ್ಸ್ ವೈಸ್ ಕಾನ್ಸೆಪ್ಟಲ್ಲಿ ನಮಗದು ಮೂಡ್ತು. ನಾಟ್ ಓನ್ಲಿ ಏನು ಪಿಕಾಕ್ ಆಗಿರ್ಬೋದು, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನಾವು ಸೇವ್ ಮಾಡಬೇಕು, ಎಕ್ಸ್ಟಿಂಕ್ಟ್ ಆಗ್ತಾ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ನಾವು ಸೇವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಆ್ಯಂಡ್ ಹಾಗೆಯೇ ಹೆಣ್ಣವಿಲಿಂದು ಡೆತ್ ಆದಮೇಲೆ ತುಂಬಾ ವಾ ಮೂಮೆಂಟ್ಸ್ ಇತ್ತು. ಐ ಲೈಕ್ ದಟ್ ಕೊರಿಯೋಗ್ರಫಿ ದ್ಯಾಟ್ ಯು ಗೈಸ್ ಡೆಡ್ ಆಫ್ಟರ್ ದ ಡೆತ್ ಆಫ್ ಹೆಣ್ಣವಿಲು. ಯಾಕೆಂದರೆ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆಯೋದಾಗಿರ್ಬೋದು, ಅಥವಾ ಅವರು ಸತ್ತೋದ್ರ ಬಗ್ಗೆ ಜಸ್ಟ್ ಅವ್ರದ್ದು ಏನು ಬ್ಯಾಲೆನ್ಸ್ ಇಲ್ಲದೇ ಏನು ಮಾಡಿದಾರಲ್ಲ, ನನಗೆ ಅದಿಷ್ಟ ಆಯಿತು. ಬಟ್ ಕೋಆರ್ಡಿನೇಷನ್ ಲೈಟಾಗಿ ಮಿಸ್ ಆಯಿತು ಸ್ಟಾರ್ಟಿಂಗ್ ಟು ಎಂಡ್ ತುಂಬ ಪ್ಲೇಸಸಲ್ಲಿ. ಅದೊಂದು ನೋಡ್ಕೊಳ್ಳಿ. ನಿಮ್ಮ ಕಾಸ್ಟ್ಯೂಮ್ ಇದೆಯಲ್ಲ, ತುಂಬಾ ವೈಬ್ರೆಂಟಾಗಿ ತುಂಬಾ ಚೆನ್ನಾಗಿದೆ, ನೈಸ್. ಆ್ಯಂಡ್ ಈವನ್ ದ ಸೌಂಡ್ಸ್ ಆಫ್ ಪಿಕಾಕ್ ಅದು ಆ್ಯಡ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಇದು ನಿಮ್ಮ ಪ್ಲಸ್ ಪಾಯಿಂಟ್ಸ್ ಆ್ಯಂಡ್ ದ ನೆಗೆಟಿವ್ ಪಾಯಿಂಟ್ಸ್. ಕೋಆರ್ಡಿನೇಷನ್ನ ನೀವು ನೋಡ್ಕೋಬೇಕು, ಯಾಕೆಂದರೆ ಲಾಸ್ಟ್ ಟೈಮ್ ನಮಗೆ ಅದಷ್ಟು ನಾವು ತಗೊಂಡಿಲ್ಲ. ಬಟ್ ದಿಸ್ ಬೀಯಿಂಗ್ ಅ ಸೆಮಿಫಿನಾಲೆ ರೌಂಡ್, ಕೋಆರ್ಡಿನೇಷನ್ ಒಮ್ಮೆ ಸ್ವಲ್ಪ ನೋಡ್ಕೋಬೇಕಿತ್ತು. ಇಫ್ ಇನ್ ಕೇಸ್ ಯು ಗೈಸ್ ಗೋ ಫಾರ್ ದ ಫಿನಾಲೆ, ಮೇಕ್ ಶ್ಯೂರ್ ಕೋಆರ್ಡಿನೇಷನ್ ಎಲ್ಲೂ ಮಿಸ್ ಆಗಬಾರ್ದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ಅ ನೈಸ್ ಕಾಮೆಂಟ್ ಅದೇ. ಸೊ ಒಂದು 82% ಪಾಸಿಟಿವ್ ಇತ್ತು ನಿನಗೆ. ಹಾಂ ಸರ್. ಓಕೆ, ಆ್ಯಂಡ್ ಐಲ್ ಗೋ ಟು ಕಿಶೋರ್ ಸರ್. ಹೌ ವಾಸ್ ಇಟ್? ಫಸ್ಟ್ ಆಫ್ ಆಲ್ ನಿಮ್ಮದು ಸ್ಟೋರಿ ಟೆಲ್ಲಿಂಗ್ ಒಳ್ಳೆ ಇತ್ತು ಆ್ಯಕ್ಚುಲಿ. ಕಾನ್ಸೆಪ್ಟ್ ಬಂದುಬಿಟ್ಟು ನವಿಲ್ ಮತ್ತು ಹಂಟಿಂಗ್. ನೀವು ಸಹ ಒಂದು ಹಂಟರ್ ಆಗಿಯೇ ಕಾಣ್ತಾ ಇದ್ದೀರಾ ಕೊರಿಯೋಗ್ರಫು. ಆ್ಯಂಡ್ ಎಸ್, ನಿಮ್ಮದು ಕಾಸ್ಟ್ಯೂಮ್ ವೆರಿ ಆ್ಯಪ್ಟ್ ಆಗಿದೆ, ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸಾಂಗ್ಸ್ ಅಷ್ಟೇ, ಅದೇ ಅನ್ವಿತ್ ಅವರು ಹೇಳಿದರು, ಸಾಂಗ್ ಸ್ವಲ್ಪ ಮಿಸ್ ಆ್ಯಂಡ್ ಮ್ಯಾಚ್ ಆಯಿತು. ಸಾಂಗ್ಸ್ ಒಳ್ಳೆ ಹೋಗ್ತಿರ್ಬೇಕಾದ್ರೆ ಸಡನ್ಲಿ 5, 6, 7, 8ಗೆ ಇರಲಿಲ್ಲ, ಅದು 7ಗಿತ್ತು. ಅಂಥದ್ದೊಂದು ಕೆಲವು ಮಿಸ್ ಮ್ಯಾಚ್ ಇದೆ, ಟೆನ್ಷನ್ ಇಲ್ಲ, ಆರಾಮ್ಸೆ ಮಾಡ್ಬೋದು. ಯಾವಾಗ ನಿಮ್ಮದು ಹಾಫ್ ಆದಮೇಲೆ, ಸೆಕೆಂಡ್ ಹಾಫ್ ಆದಮೇಲೆ ಅವ್ರದ್ದು ಡೆತ್ ಆದಮೇಲೆ ಒಂದು ಎಕ್ಸ್ಪ್ರೆಷನ್ ಇತ್ತಲ್ಲ ಎಲ್ರಿದು, ದಟ್ಸ್ ವೆರಿ ಟಚ್ ಆಯಿತು ನಿಮ್ಮದು ಎಕ್ಸ್ಪ್ರೆಷನ್. ಯಾ, ಮತ್ತು ನಿಮ್ಮದು ಕಾಸ್ಟ್ಯೂಮ್ ಎಕ್ಸಾಕ್ಟ್ಲಿ ಇದರಲ್ಲಿ ಪ್ಯೂರ್ ಕಂಟೆಂಪ್ರರಿ ಇರಲಿಲ್ಲ. ದಿಸ್ ಈಸ್ ಲೈಕ್ ಏನೋ ಆಫ್ರೋ ಜಾಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಪ್ಯೂರ್ ಕಂಟೆಂಪ್ರರಿ ಅಲ್ಲ. ಮತ್ತು ಲಿಟಲ್ ಬಿಟ್ ಆಫ್ ಆ್ಯಕ್ರೋ. ಸೊ ನೀವು ಒಳ್ಳೆ ಟ್ರೈ ಮಾಡಿದ್ದೀರಾ ಕಂಟೆಂಪ್ ಮಾಡೋಕ್ಕೆ. ಸೊ ನಿಮಗೆ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಐ ಹೋಪ್ ಟು ಸಿ ಯು ಇನ್ ಫೈನಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಸೂರಜ್ ಸರ್. ವಿ ರಾಕ್ಸ್. ಹೆಲೋ ಸರ್. ಎಸ್, ವೆರಿ ಗುಡ್, ವೆರಿ ಸೂದಿಂಗ್ ಪರ್ಫಾರ್ಮೆನ್ಸಸ್ ಎಂಪನ್ರೆ ಇಷ್ಟಪಡಪೆ. ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ದ ನಿಕಲ ಡಾನ್ಸ್ ಮಸ್ತ್ ಇಷ್ಟ. ಅಂಡ್ ಒಂಜಿ ದ ಮೂಮೆಂಟ್ ದ ಸಾಂಗ್ ಸ್ಟಾರ್ಟೆಡ್, ದ 2 words started communicating their love, whatever. ಅವು ಹಿಂಗೆ ಮಸ್ತ್ ಇಷ್ಟ. ಆ್ಯಂಡ್ ವೆರಿ ಸೂದಿಂಗ್ ಆದ ಪರ್ಫಾರ್ಮೆನ್ಸ್ ಪೋಂದಿತ್ತು. ಆ್ಯಂಡ್ ಕಂಟೆಂಪ್ರರಿ ಒಂಜಿ ಫಾರ್ಮ್ ಎಂಚ ಪಂಡ ನಮ್ಮ ಯೂಶ್ವಲಿ ಕಂಟೆಂಪನ್ ಪಂಡ ತೂದು ಒಣ ಮೂಮೆಂಟ್ಸನ್ನು ನಮ್ಮ ಡಾನ್ಸನ್ನು ಅಳವಡಿಸೋದು, ಹೊಸ ಮೂಮೆಂಟ್. ಇಟ್ ಮೈಟ್ ಬಿ ಫ್ರಮ್ ಕ್ಲಾಸಿಕಲ್, ಇಟ್ ಮೈಟ್ ಬಿ ಫ್ರಮ್ ಜಾಝ್, ಬ್ಯಾಲೆ, ವಾಟ್ ಎವರ್. ಅವನ್ನು ನಮ್ಮ ರೀತಿಡು ಪ್ರೆಸೆಂಟ್ ಮನ್. ದಟ್ ಈಸ್ ವಾಟ್ ಕಂಟೆಂಪ್ರರಿ. ಸೊ ನಿಕುಲ ಟ್ರೈ ಮಂದರ್. ಆ್ಯಂಡ್ ಕಂಟೆಂಪ್ರರಿ ವೆರಿ ವೆರಿ ಇಂಪಾರ್ಟೆಂಟ್ ದ ಎಕ್ಸ್ಟೆನ್ಷನ್ಸ್ ಆಫ್ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್ ಪನ್ಪೇರ್. ಸೊ ಆ ಪೋರ್ಷನ್ಸ್ ಒಂಚೂರು ನಲ್ಲ ವರ್ಕ್ ಮಂತನ ಭಾರಿ ಬ್ಯೂಟಿಫುಲ್ ಆದ್ಬೈದು. ಆ ಎಕ್ಸ್ಟೆನ್ಷನ್ಸ್ ಪಾರ್ಟೇ ಇಂಪಾರ್ಟೆಂಟ್ ಕಂಟೆಂಪ್ರರಿಡ್. ಆ್ಯಂಡ್ ಟೋ ಪ್ರೆಸ್ಸಿಂಗ್ ಅವು ಪೂರ. ಅದರ್ ದೆನ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಡೆಫಿನೆಟ್ಲಿ ಕೋಆರ್ಡಿನೇಷನ್ ಬಗ್ಗೆ ಏನ್ ಮೆನಿ ರೌಂಡ್ಸ್ ಪನ್ನೊಂದಿಲ್ಲ, ಅವು ಒಂಚೂರು ವರ್ಕ್ ಮನ್ಪೊಡು ನಿಕುಲ್ ಕೋಆರ್ಡಿನೇಷನ್ ವೈಸ್. ಆ್ಯಂಡ್ ಕೊರಿಯೋಗ್ರಫಿ ವೈಸ್ ಎಸ್ ಯಾನ್ ಕಾನ್ಸೆಪ್ಟ್ ಇಂಚಿಂದ ತೂತೆ, ಬಟ್ ಸ್ಟೆಪ್ ವೈಸ್ ದ ಕೊರಿಯೋಗ್ರಾಫರ್ ಹ್ಯಾಸ್ ವರ್ಕ್ಡ್ ವೆರಿ ವೆಲ್. ವೆರಿ ಇನೋವೇಟಿವ್ ಸ್ಟೆಪ್ಸ್ ಎನ್ ಕಂದರ್. ಕೆಲವು ಮಸ್ತ್ ನ್ಯೂ ಸ್ಟೆಪ್ಸ್ ಹೆಂಗೆ ತೂಯರ್ತಿಕೊಂಡು ಈ ಕಾನ್ಸೆಪ್ಟ್ ಏನು ತೂತ ದುಂಬು, ಬಟ್ ಕೊರಿಯೋಗ್ರಫಿ ವೈಸ್ ಸ್ಟೆಪ್ ವೆರಿ ವೆರಿ ನ್ಯೂ.
ಆ್ಯಂಡ್ ನನೊಂಜಿ ಎಂಕ್ ವರ್ಕ್ಔಟ್ ಇನ್ ದ ಬ್ಯಾಕ್ಗ್ರೌಂಡ್ ಡಾನ್ಸಸ್ ಈ ಟೂ ಪಿಕಾಕ್ಸ್ ದಾದ ಮೂಮೆಂಟ್ಸ್ ಆವೊಂದಿತ್ತೇನೆ ಪಿರೋದ ಡ್ಯಾನ್ಸಸ್ ಕೆಲವು ಕಡೆ ಕುಲೊಂದಿತ್ತೇರು ಕೆಲವೊಂಜಿ ರಡ್ ಮೂಜಿ ಮೂಮೆಂಟ್ಸ್ ಆವೊಂದಿತ್ತೇನೆ ಸಿನ್ಸ್ ಇಟ್ಸ್ ಎ ಗ್ರೂಪ್ ಕಾಂಪಿಟೇಷನ್ ಎಂಕ್ ಪೂರೆಲ್ಲ ಆ ಎಫರ್ಟ್ ಪಾಡ್ದು ಪರ್ಫಾರ್ಮೆನ್ಸ್ ಮನ್ನ ಡೆಫಿನೆಟ್ಲಿ ನೋ ಡೌಟ್ ಇಟ್ ವುಡ್ ಹ್ಯಾವ್ ಬೀನ್ ಆನ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ನೆವರ್ದಲೆಸ್ ಇಟ್ ಎಡ್ಡಾತನ್ ಬಟ್ ಐ ವಾಂಟೆಡ್ ಬಿಟ್ ಕೋಆರ್ಡಿನೇಷನ್ ಆ್ಯಂಡ್ ಎನರ್ಜಿ. ಓಕೆ, ಅದರ್ವೈಸ್ ಗುಡ್ ಕಾನ್ಸೆಪ್ಟ್, ಗುಡ್ ಕೊರಿಯೋಗ್ರಫಿ ಆ್ಯಂಡ್ ಗುಡ್ ಕಾಸ್ಟ್ಯೂಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಲಾಟ್. ಆ್ಯಂಡ್ ನನ್ನ ದಾದಲ ಪಾತ್ರ ದಾಗಮಣ್ಣ ಬರೀದ್ ಸೈನ್ ಬಾರ್ದು ಆಂಡಾಕಲ್ಲ ನನ್ನ ಮಾರ್ಕ್ ಅಂಚಿನ ಜಾಬಿಟ್ಟು ಸೊ ಅಂಚಾದು ಸೊ ಬಾರಿ ಒಂಜಿ ಶೋಕದ ಕಾನ್ಸೆಪ್ಟ್ ಅಂತ ಪಂಡಿರಕಲ್ಲ. ಈರ್ ಪೊಣ್ಣು ನವಿಲ್ ಅದು ಆಣ ನವಿಲ್ ಆ್ಯಕ್ಚುಲಿ ಬಾಕಿದ ಮಾದ ಆಣ್ ನವಿಲ್ ಅಕಾರ್ಡಿಂಗ್ ಟು ದ ಕಾಸ್ಟ್ಯೂಮ್. ಬಟ್ ಪೊಣ್ಣು ನವಿಲ್ಗೆ ಶೂಟ್ ಮಾಡ್ತಾರೆ ಆ್ಯಕ್ಚುಲಿ. ಹಾಂ ಸೊ ಅರೆಗೆ ಆಪಣ ಓ ನಮ್ಮದ ಮಾದ ಪ್ರಶ್ನೆಗೆ ಏನು ಮರ ಅರೆ ಎನ್ನದೇ ಜಾಣ ಅರೆಗೆ ಓ ನಾವೆಲ್ಲಿ ಶೂಟ್ ಮಾಡ್ತಾನೆ ಯಾವುದು. ಬಟ್ ಸ್ಟಿಲ್ ದಟ್ ವಾಸ್ ನೈಸ್ ಆ್ಯಂಡ್ ಬಾರಿ ಒಂದು ಶೋಕದ ಕಾನ್ಸೆಪ್ಟ್ ಅಂತಾರೆ. ಬಟ್ ದುಂಬುಡ್ದ ಹೆಂಗೊಂದು ಡೌಟ್ ಇತ್ತು ಕೇ ನೋಡೋದು. ಸೊ ನವಿಲ್ಡಕ್ಕೆ ಏನು ರಾಯ್ಜು ಬಟ್ ನಿಖಿಲ್ಡಕ್ಕೆ ಏನು ನಾವು ನವಿಲ್ ಗರಿ ಪುಸ್ತಕದ ಹಿಡಿದೀನ ಅವು ಕಿನ್ನಿದೀಪು ನಾವು ಅಂದೆ ಆ್ಯಕ್ಚುಲಿ ಇದು ಟ್ರೈ ಮಾಡಲಿ ಸರ್. ಅದೇ ಎನಿವೇಸ್ ಎಡಾಡ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಒಂಜಿ ಗರಿ ಕೊರ್ಲಾರಿಗೆ ಅರ್ಧೀತು ಅಡ್ ಫೈನಲ್ ಸಾನಗ ಕಿನ್ನಿದಿಂದ ಪತ್ತೊಂಬರಡು. ಓಕೆ ಎಸ್ ಒಂದು ಎಡ್ಡೆ ದಿನ ನಾಡ್ದು ಕೊರಲೆ ಆ್ಯಂಡ್ ತೂದು ಫೈನಲ್ ಪನ್ಪೆ ನಿಖಲ್ ಫೈನಲ್ಗೆ ಬತ್ತು ನಾವೇ ಬಟ್ ಬರುವಾರ ನಿಖಲ ಪರ್ಫಾರ್ಮೆನ್ಸ್ ಆ್ಯಂಡ್ ನಕಲ ಕಮೆಂಟ್ ತೂಂಡ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಫೈನಲ್ಗೆ ಬತ್ತುನ ಸೊ ಆ ರೀತಿದು ಒಂದು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. 100% ಎಂಕುಲು ಎಂಕಲ ಬೆಸ್ಟ್ ಕೊರ್ಪ ಎಂಕುಲು ಫೈನಲ್ ಬತ್ತು. ಸೊ ಏರೈತಲ್ಲ ನಂಬರ್ 1 ಯಾರು ಟ್ರೈ ಮಾಡಿ ಬರೋದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಒನ್ ಆಫ್ ದ ವೆರಿ ಎಂಟರ್ಟೈನಿಂಗ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಬರೋದು. ಬಟ್ ಅರ್ನ ಪರ್ಫಾರ್ಮೆನ್ಸ್ ತೂನಾಗ ಎಂಜಾಯ್ ಹೊಂದಿತ್ತು ಮಣ್ಣ ಈ ಬೋಲ್ನೆಸ್ ಇರುತ್ತೆ ಬೋಲ್ನೆಸ್ ಡ್ಯಾನ್ಸರ್ ಅಂಚ ಹೊಂದಿತ್ತು ಆ ಅಂಜಲ ತಿರ್ಕೊಂಡಿದ್ದೀರಿ ಇಂಜಲ ತಿರ್ಕೊಂಡಿದ್ದೀರಿ. ಸೊ ಆಯ್ಕದಲ್ಲ ಸ್ಪೆಷಲ್ ಪ್ರಾಕ್ಟೀಸ್ ಉಂಡೆ ಐಕಂದೆ ಕ್ಲಾಸ್ ಮಾಡಿ ಬರುತ್ತೆ ಒಂಚೂರು ಟೈಮಿಂಗ್ ತತ್ತನ್ನ ಬಂಗ ಆಪಣದೆ. ಸೊ ಇಟ್ ವಾಸ್ ತೊಗೊಂಡಿದ್ದು ಒಂಚೂರು ಅಂಚಿನ ಮುಂದೊಂಚೂರು ಕುಸ್ಕದ ಮಾದ ಬಗ್ಗೆ ಬಂಗ ಒಂದು. ಬಟ್ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಇಟ್ ವಾಸ್ ರಿಯಲಿ 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 ನೈಸ್ ಆ್ಯಂಡ್ ಡೆಫಿನೆಟ್ಲಿ ಯಾನಂತೂ ನೀವು ಫೈನಲ್ಗೆ ಬರಡನೆನ್ನುವೆ. ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಇದರೊಂದಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ವೆರೈಟಿ ಆಗಿರುವಂತಹ ಪರ್ಫಾರ್ಮೆನ್ಸ್ ಇತ್ತು. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಡ್ಯಾನ್ಸ್ ಇರುತ್ತೆ, ಇನ್ನಷ್ಟು ಮನೋರಂಜನೆ ಇರುತ್ತೆ, ಇನ್ನಷ್ಟು ಕಾಂಪಿಟೇಷನ್ ಇರುತ್ತೆ. ಯಾಕೆ ಅಂತಂದರೆ ಇದು ಗ್ರ್ಯಾಂಡ್ ಸೆಮಿ ಫೈನಲ್ಸ್. ಹಾಗಾಗಿ ಇಲ್ಲಿ ಮಾಡೋವಂತಹ ಸಣ್ಣ ಒಂದು ಮಿಸ್ಟೇಕ್ ಕೂಡ ಅವರಿಗೆ ಗ್ರ್ಯಾಂಡ್ ಫಿನಾಲೆಯ ಟಿಕೆಟನ್ನು ತಪ್ಪಿಸಬಹುದು. ಸೊ ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಡ್ಯಾನ್ಸರ್ಸ್ ರೆಡಿ ಆಗಿರ್ತಾರೆ. ಅಲ್ಲಿ ತನಕ ನೀವೇನು ಮಾಡಬೇಕು ಅಂತಂದರೆ ಕಾಯಬೇಕು ಅಂತಂದರೆ ಜಾಸ್ತಿ ಏನೂ ಟೆನ್ಷನ್ ಇಲ್ಲ. ನಮ್ಮ ಟೀಮ್ನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. This program is brought to you by Yamuna Asha City Premium Gated Community. Powered by Amritnoni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodaya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap. Calci Bright Toothpaste and Toothbrush. Manasa Water Park Pilikula. McCoy, a promise of happiness. Hoysala, a luxury eco resort, Hassan. Supportive partner, Dance Star Studio, Adyar, Mangalore.